राधे गोपेश गोपिका कांता राधा कांता नमस्तुते। तप्त कांचन गौरांगी राधे वृंदावनेश्वरी प्रसभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने। नमस्ते सरस्वती देवी गौरवाणी प्रचारिणी निर्विशेषा शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा 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 हरे हरे, हरे राम 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 हरे हरे। हरे कृष्ण माताजी। कृष्णा 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 हे कृष्णा 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 हे कृष्णा 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 हे कृष्णा 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 रक्षा माम। कृष्णा 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 रक्षा कृष्णा 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 पाहि माम। कृष्णा 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 पाहि राम राघव रक्षा माम। राम राम राघव रक्षा राघव राम राघव रक्षा माम। राम राघव राम राघव राम राघव केशव पाहि मां। कृष्ण केशव केशव पाहि माम। कृष्णा केशव कृष्णा केशव कृष्णा केशव पाहि मां राम राघव रक्षा माम। कृष्ण केशव पाहि माम। राम राघव रक्षा मां कृष्णा केशव पाहि मां राम राघव रक्षा माम। कृष्ण केशव पाहि माम। राम राघव रक्षा मां कृष्णा केशव पाहि मां राम राघव रक्षा माम। कृष्ण केशव पाहि माम। राम राघव रक्षा मां कृष्णा केशव पाहि मां ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಪ್ರಣಾಮಗಳು ಕೃಷ್ಣ. ಮಾತಾಜಿ. ಪ್ರಣಾಮಗಳು. ಪ್ರಣಾಮಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಇವತ್ತು ಪ್ರಣಾಮಗಳು. ಪ್ರಣಾಮಗಳು. ಶ್ಯಾಮಲ ವಿವಾಹ ಚಾಪ್ಟರ್ 67. ಅದರಲ್ಲಿ ನಾವು ನಿನ್ನೆ ಸಾಮನನ್ನು ಬಂಧಿಸಿದ ತನಕ ಬಂದಿದ್ದೇವೆ. ಆ ಬಂಧಿಸಿದ ಸುದ್ದಿ ಯಾರಿಗೆ ಹೋಯಿತು? ಮಹರ್ಷಿ ನಾರದ ಅವರು ಯದುಕುಲದವರಿಗೆಲ್ಲರಿಗೂ ತಿಳಿಸ್ತಾರೆ. ಆಮೇಲೆ ಇಡೀ ಕಥೆಯನ್ನು ಹೇಳ್ತಾರೆ, ಹೇಗೆ ಬಂಧಿಸಿದ್ದು ಅದೆಲ್ಲ ಈ ಮಹರ್ಷಿ ನಾರದರು ಹೇಳ್ತಾರೆ. ಅದು 6 ಮಂದಿ ಅವನನ್ನು ಹಿಡಿದು ಬಂಧಿಸಿದರಂತ ಕೇಳಿ ಯಾದವರಿಗೆ ತುಂಬಾ ಕೋಪ ಬರ್ತದೆ. ಅವರ ನಾಯಕ, ಯದುಕುಲದ ನಾಯಕ ಉಗ್ರಸೇನ ಅವನ ರಾಜನ ಅನುಮತಿಯನ್ನು ಪಡೆದು ಅವರೆಲ್ಲ ಕುರುವಂಶದ ಆ ರಾಜಧಾನಿಯನ್ನು ಮುತ್ತಲಿಕ್ಕೆ ಸಿದ್ಧರಾಗ್ತಾರೆ. ಕಲಿಯುಗದಲ್ಲಿ ಜನರು ಬಹು ಸ್ವಲ್ಪ ಪ್ರಚೋದನೆಯಾದ್ರೂ ಕೂಡ ಹೋರಾಡ್ಲಿಕ್ಕೆ ಹೋಗ್ತಾರೆ ಅಂತ ಬಲರಾಮನಿಗೆ ಇದು ಚೆನ್ನಾಗಿ ತಿಳಿದಿದ್ರು. ಕಲಿಯುಗದ ಪ್ರಭಾವವು ಅವರ ಮೇಲೆ ಇದ್ರೂ ಕೂಡ 2 ಶ್ರೇಷ್ಠ ವಂಶಗಳಾದ ಕುರುವಂಶ ಮತ್ತು ಯದುವಂಶಗಳದವರು ತಮ್ಮಲ್ಲಿ ಕಾದಾಡೋದು ಅವನಿಗೆ ಸರಿ ಬರಲಿಲ್ಲ. ಅವನದು ವಿವೇಕದ ಯೋಚನೆ. ಅವರೊಡನೆ ಯುದ್ಧ ಮಾಡುವ ಬದಲು ನಾನೇ ಅಲ್ಲಿಗೆ ಹೋಗಿ ಈ ಸನ್ನಿವೇಶವನ್ನು ನೋಡಿ ವಿಷಯವನ್ನು ಪರಸ್ಪರ ತಿಳುವಳಿಕೆಯಿಂದ ಪರಿಹರಿಸಿಕೊಳ್ಳಬಹುದು. ಏನಾಯ್ತು?
ಯಾರು ಪ್ರವೀಣ ಮಾತಾಜಿ ಹೇಳಿದ? ಏನಾದ್ರೂ ಹೇಳಿದ್ರ ಮಾತಾಜಿ? ಇಲ್ಲ, ಅವ್ರ ಮನೇಲಿ ಏನೋ ಡಿಸ್ಟರ್ಬೆನ್ಸ್. ಓಕೆ. ಅಲ್ಲಿ ಪರಸ್ಪರ ಏನಾದ್ರೂ ತಿಳುವಳಿಕೆಯಿಂದ ಪರಿಹರಿಸಿಕೊಳ್ಬಹುದಾ ಅಂತೇಳಿ ನಾನು ನೋಡ್ತೇನೆ ಅಂತೇಳಿ ಇವನು ಬಲರಾಮ ಆಲೋಚಿಸ್ತಾನೆ. ಸಾಬನನ್ನು ಅವನ ಹೆಂಡತಿ ಲಕ್ಷ್ಮಣನನ್ನು ಬಿಟ್ಟು ಬಿಡುವನಂತೆ ಇಲ್ಲಿ ಕುರುವಂಶದವರ ಮನಸ್ಸನ್ನು ಬದಲಾಯಿಸುವಂತಹ ಹೋಲಿಸ್ಲಿಕ್ಕೆ ಸಾಧ್ಯವಾದ್ರೆ ಈ ಜಗಳ ಕಾಳಗ ಅದನ್ನು ತಪ್ಪಿಸುವುದು ಅಂತೇಳಿ ಬಲರಾಮನ ಯೋಚನೆ ಆಗಿತ್ತು. ಇಲ್ಲಿ ವಿದ್ವಾಂಸ ಪುರೋಹಿತರು, ಬ್ರಾಹ್ಮಣರು ಇವರು ಅಲ್ಲದೆ ಕೂಡ ಯದುಕುಲದ ಕೆಲವರು ಹಿರಿಯರನ್ನೆಲ್ಲ ಕರೆದುಕೊಂಡು ರಥದಲ್ಲಿ ಹಸ್ತಿನಾಪುರಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಎಲ್ಲ ಆಯ್ತು. ಕುರುಕುಲದವರು ಈ ಮದುವೆಗೆ ಹೋಗ್ತಾರೆ. ತಮ್ಮಲ್ಲಿಯೇ ಹೋರಾಟ ನಡೆಯುವುದನ್ನು ತಪ್ಪಿಸ್ತಾರೆ ಅಂತ ಹೇಳಿ ಬಲರಾಮನಿಗೆ ವಿಶ್ವಾಸ ಇತ್ತು. ವಿದ್ವಾಂಸರು, ಬ್ರಾಹ್ಮಣರು ಮತ್ತು ಯದುವಂಶದ ಹಿರಿಯರ ಜೊತೆಗೆ ಬಲರಾಮನು ರಥದಲ್ಲಿ ಹಸ್ತಿನಾಪುರಕ್ಕೆ ಹೋಗುತ್ತಿದ್ದಾಗ ನಿರ್ಮಲವಾದ ಆಕಾಶದಲ್ಲಿ ಹೊಳೆಯುವಂತಹ ನಕ್ಷತ್ರಗಳ ಮಧ್ಯೆ ಚಂದ್ರನಂತೆ ಕಾಣ್ತಾನೆ. ಇಲ್ಲಿ ಬಲರಾಮ ಹಸ್ತಿನಾಪುರವನ್ನು ಸಮೀಪಿಸಿದಾಗ ನಗರವನ್ನು ಪ್ರವೇಶ ಮಾಡಲಿಲ್ಲ. ಊರ ಹೊರಗೆ ಒಂದು ಸಣ್ಣ ತೋಟದ ಮನೆಯಲ್ಲಿ ಒಂದು ಶಿಬಿರದಲ್ಲಿ ಇರ್ತಾನೆ. ಅನಂತರ ಉದ್ದವನಿಗೆ ಕುರುವಂಶದ ಮುಖಂಡರನ್ನು ನೋಡಿ ಅವರು ಯದುಕುಲದವರೊಂದಿಗೆ ಕಾಳಗ ಮಾಡಲು ಬಯಸ್ತಾರೆಯಾ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಒಪ್ಪುತ್ತಾರೆಯಾ ಅಂತ ಹೇಳಿ ಕೇಳಿಕೊಂಡು ಬರುವಂತೆ ಹೇಳ್ತಾನೆ. ಉದ್ದವನು ಭೀಷ್ಮದೇವ, ಧೃತರಾಷ್ಟ್ರ, ದ್ರೋಣಾಚಾರ್ಯ, ಬಲಿ, ದುರ್ಯೋಧನ, ಬಾಹಿಕ ಎಲ್ಲರನ್ನು ಸೇರಿದಂತೆ ಎಲ್ಲ ಪ್ರಮುಖರನ್ನು ಕೂಡ ನೋಡ್ತಾನೆ. ನಂತರ ಅವರಿಗೆ ಗೌರವವನ್ನು ಸೂಚಿಸಿ ಊರ ಹೆಬ್ಬಾಗಿಲನ ಹಿಂದೆ ಬಳಿಯಲ್ಲಿ ಉಪವನದಲ್ಲಿ ಬಲರಾಮ ಬಂದಿದ್ದಾನೆ ಅಂತೇಳಿ ತಿಳಿಸ್ತಾರೆ. ಅಲ್ಲಿ ತನಕ ನಾವು ನಿನ್ನೆ ಓದಿದೆವು. ಇವತ್ತು ರಾಜು ಪ್ರಭುಜಿ ಓದಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಕುರುವಂಶದ ಅಲ್ಲಿಂದ ಅಲ್ಲ ಮಾತಾಜಿ? ಹೌದೌದು. ಕುರುವಂಶದ ಪ್ರಮುಖರಿಗೆ, ಅದರಲ್ಲೂ ಧೃತರಾಷ್ಟ್ರ ಮತ್ತು ದುರ್ಯೋಧನರಿಗೆ ಬಹು ಸಂತೋಷವಾಗಿತ್ತು. ಏಕೆಂದರೆ ಬಲರಾಮ ತಮ್ಮ ಕುಟುಂಬ ಹಿತೈಷಿ ಎಂದು ಅವರಿಗೆ ತಿಳಿದಿತ್ತು. ಈ ಸುದ್ದಿಯನ್ನು ಕೇಳಿ ಅವರಿಗಾದ ಸಂತೋಷಕ್ಕೆ ಎಲ್ಲೇ ಇರಲಿಲ್ಲ. ಆದ್ದರಿಂದ ಅವರು ಉದ್ದವನನ್ನು ಸ್ವಾಗತಿಸಿದರು. ಬಲರಾಮನನ್ನು ಉಚಿತ ರೀತಿಯಲ್ಲಿ ಬರಮಾಡಿಕೊಳ್ಳಲು ಮಂಗಳ ದ್ರವ್ಯಗಳನ್ನು, ವಸ್ತ್ರಗಳನ್ನು ಹಿಡಿದು ಊರ ಹೆಬ್ಬಾಲಿಗೆ ಬಂದರು. ತಮ್ಮ ಸ್ಥಾನಗಳಿಗೆ ಅನುಗುಣವಾಗಿ ಅವರು ಸೊಗಸಾದ ಗೋವುಗಳನ್ನು ಮತ್ತು ಆರ್ಗವನ್ನು ದಾನವಾಗಿ ಕೊಟ್ಟು ಬಲರಾಮನನ್ನು ಬರಮಾಡಿಕೊಂಡರು. ಆರ್ಗ ಎಂದರೆ ಆರ್ತಿ ಮತ್ತು ಜೇನುತುಪ್ಪ, ಬೆಣ್ಣೆ ಮೊದಲಾದ ವಸ್ತುಗಳಿಂದ ಮಾಡಿದ ಸಿಹಿ ತಿಂಡಿಗಳು, ಹೂಗಳು ಮತ್ತು ಶ್ರೀಗಂಧವನ್ನು ಲೇಪಿಸಿದ ಹಾರಗಳು. ಬಲರಾಮನು ದೇವೋತ್ತಮ ಪರಮ ಪುರುಷ, ಆದುದರಿಂದ ಅವನದು ಬಹು ಉನ್ನತ ಸ್ಥಾನ ಎಂದು ಅವರಿಗೆಲ್ಲರಿಗೂ ತಿಳಿದುದರಿಂದ ಅವನ ಮುಂದೆ ಬಹು ಗೌರವದಿಂದ ತಲೆ ಬಾಗಿದರು. ಪರಸ್ಪರರ ಯೋಗಕ್ಷೇಮವನ್ನು ವಿಚಾರಿಸಿದರು. ಈ ಉಪಚಾರವು ಮುಗಿದ ನಂತರ ಬಲರಾಮನು ಅವರ ಪರಿಗಣನೆಗಾಗಿ ಈ ಮಾತುಗಳನ್ನು ಗಟ್ಟಿಯಾದ ಧ್ವನಿಯಲ್ಲಿ ಮತ್ತು ತಾಳ್ಮೆಯಿಂದ ಹೇಳಿದನು. ಪ್ರಿಯ ಸ್ನೇಹಿತರೆ, ಈ ಬಾರಿ ನಾನು ಸರ್ವಶಕ್ತ ಉಗ್ರಸೇನ ರಾಜನ ಅಪ್ಪಣೆಯನ್ನು ಹೊತ್ತು ದೂತನಾಗಿ ನಿಮ್ಮಲ್ಲಿಗೆ ಬಂದಿದ್ದೇನೆ. ಅದುದರಿಂದ ದಯವಿಟ್ಟು ಅವನ ಅಪ್ಪಣೆಯನ್ನು ಗಮನವಿಟ್ಟು ಮತ್ತು ಎಚ್ಚರದಿಂದ ಕೇಳಿ. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅಪ್ಪಣೆಯನ್ನು ಪಾಲಿಸಿ. ಕುರುವಂಶದ ಯೋಧರಾದ ನೀವು ಏಕಾಂಗಿಯಾಗಿ ಧರ್ಮನಿಷ್ಠ ಸಾಮಾನ್ಯರೊಡನೆ ಯುದ್ಧ ಮಾಡಿ ಬಹು ಕಷ್ಟದಿಂದ ಮತ್ತು ಚಾತುರ್ಯದಿಂದ ಅವನನ್ನು ಬಂಧಿಸಿದ್ದೀರಿ ಎಂದು ಉಗ್ರಸೇನ ರಾಜನಿಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ಸುದ್ದಿಯು ತಲುಪಿದೆ, ಆದರೆ ಅಷ್ಟೇನು ತಳಮಳವಾಗಲಿಲ್ಲ. ಏಕೆಂದರೆ ನಾವಿಬ್ಬರು ಹತ್ತಿರದ ನೆಂಟರು. ನಮ್ಮ ಒಳ್ಳೆಯ ಬಾಂಧವ್ಯವನ್ನು ಕಲಕಬೇಕು ಎಂದು ನಮಗೆ ತೋರುವುದಿಲ್ಲ. ಅನಗತ್ಯವಾಗಿ ಕಾಳಗ ಮಾಡದೆ ನಮ್ಮ ಸ್ನೇಹವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಆದುದರಿಂದ ದಯವಿಟ್ಟು ಸಾಮನನ್ನು ಬಿಡುಗಡೆ ಮಾಡಿ ಅವನ ಹೆಂಡತಿ ಲಕ್ಷ್ಮಣೆಯೊಡನೆ ನನ್ನ ಬಳಿಗೆ ಕರೆದುತ್ತಾನೆ. ಸ್ವಲ್ಪ ಮೇಲೆ ಹರೇ ಕೃಷ್ಣ. ಹರೇ ಕೃಷ್ಣ. ಲೀನಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮತ್ತೆ. ಓಕೆ. ಧೀರೋಚಿತ ಪ್ರತಿಪಾದನೆ, ಪರಮಾಧಿಕಾರ ಮತ್ತು ವಿರೋಚಿತ ರೀತಿಗಳಿಂದ ಬಲರಾಮನು ಅಪ್ಪಣೆ ಮಾಡುವ ಧ್ವನಿಯಲ್ಲಿ ಮಾತನಾಡಿದಾಗ
ಕುರುವಂಶದ ಪ್ರಮುಖರಿಗೆ ಅವನ ಮಾತುಗಳು ಹಿಡಿಸಲಿಲ್ಲ. ಅವರಿಗೆ ಕಳವಳವಾಯಿತು. ಬಹು ಕೋಪದಿಂದ ಅವರು ಹೀಗೆಂದರು, ಓಹೋ, ಈ ಮಾತುಗಳು ತುಂಬಾ ಆಶ್ಚರ್ಯವನ್ನುಂಟು ಮಾಡುತ್ತವೆ, ಆದರೆ ಕಲಿಯುಗಕ್ಕೆ ತಕ್ಕುವಾಗಿವೆ. ಇಲ್ಲದಿದ್ದರೆ ಬಲರಾಮನು ಇಷ್ಟು ದ್ವೇಷದ ಮಾತುಗಳನ್ನು ಹೇಗೆ ಆಡುತ್ತಿದ್ದನು? ಬಲರಾಮನು ಬಳಸಿದ ಭಾಷೆ ಮತ್ತು ಧ್ವನಿ ತೆಗಳುವಂತಹವು. ಈ ಯುಗದ ಮಹಿಮೆಯಿಂದ ಕಾಲಿನಲ್ಲಿ ಇರಬೇಕಾದ ಪಾದರಕ್ಷೆಗಳು ಕಿರೀಟವಿರಬೇಕಾದ ತಲೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತದೆ. ನಮಗೆ ಯಾದವರೊಂದಿಗೆ ವಿವಾಹ ಸಂಬಂಧ ಆದುದರಿಂದ ಅವರು ನಮ್ಮ ಜೊತೆ ಇರುವುದಕ್ಕೆ, ನಮ್ಮ ಜೊತೆ ಊಟ ಮಾಡುವುದಕ್ಕೆ, ನಮ್ಮ ಜೊತೆ ಮಲಗಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅವರು ಈ ಮನ್ನಣೆಯ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ನಾವು ಅವರಿಗೆ ಆಳಲು ನಮ್ಮ ರಾಜ್ಯದ ಒಂದು ಭಾಗವನ್ನು ಕೊಡುವವರೆಗೆ ಅವರಿಗೆ ಯಾವ ಸ್ಥಾನವೂ ಇರಲಿಲ್ಲ. ಈಗ ಅವರು ನಮಗೆ ಅಪ್ಪಣೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಯದುವಂಶದವರು ಶ್ವೇತಛತ್ರ, ಶಂಖ, ಚಾಮರ, ಕಿರೀಟ, ಸಿಂಹಾಸನ, ಪೀಠಗಳು, ಮಂಚ ಮೊದಲಾದ ರಾಜ ಸಂಕೇತಗಳನ್ನು ಮತ್ತು ರಾಜನ ಸ್ಥಾನಕ್ಕೆ ಯೋಗ್ಯವಾದ ಉಳಿದ ಎಲ್ಲ ವಸ್ತುಗಳನ್ನು ಬಳಸಲು ನಾವು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ನಮ್ಮ ಎದುರಿನಲ್ಲಿ ಅವರು ಇಂತಹ ರಾಜವೈಭವದ ಸಂಕೇತಗಳನ್ನು ಬಳಸಬಾರದಾಗಿತ್ತು. ಆದರೆ ನಮ್ಮ ಕುಟುಂಬಗಳ ಸಂಬಂಧದಿಂದಾಗಿ ನಾವು ಅಡ್ಡಿ ಮಾಡಲಿಲ್ಲ. ಈಗ ನಾವು ಹೀಗೆ ಮಾಡಬೇಕು ಎಂದು ಅಪ್ಪಣೆ ಮಾಡುವಷ್ಟು ಧೈರ್ಯವು ಅವರಿಗೆ ಬಂದಿದೆ. ಸಾಕು ಅವರ ಉದ್ದಟತನ. ಇನ್ನು ಹೀಗೆ ನಡೆದುಕೊಳ್ಳುವುದಕ್ಕೆ ಅವರನ್ನು ಬಿಡಲು ಸಾಧ್ಯವಿಲ್ಲ. ಈ ರಾಜ ಸಂಕೇತಗಳನ್ನು ಬಳಸುವುದಕ್ಕೂ ಅವರಿಗೆ ಅವಕಾಶ ಕೊಡುವುದಿಲ್ಲ. ಇವೆಲ್ಲವನ್ನೂ ಅವರಿಂದ ಕಿತ್ತುಕೊಳ್ಳುವುದೇ ಮೇಲು. ಹಾವಿಗೆ ಹಾಲು ಕೊಡುವುದು ಸರಿಯಲ್ಲ, ಆ ಹಾಲಿನಿಂದ ಅದರ ವಿಷವೇ ಹೆಚ್ಚಾಗುತ್ತದೆ. ತಮಗೆ ಇಷ್ಟು ಚೆನ್ನಾಗಿ ಆಹಾರವನ್ನು ನೀಡಿದವರ ವಿರುದ್ಧವಾಗಿಯೇ ಹೋಗಲು ಈಗ ಯದುವಂಶದವರು ಪ್ರಯತ್ನಿಸುತ್ತಿದ್ದಾರೆ. ಅವರ ಉಚ್ಛ್ರಾಯ ಸ್ಥಿತಿಗೆ ನಮ್ಮ ಉಡುಗೊರೆಗಳು ಮತ್ತು ದಯೆ ಕಾರಣ. ಆದರೆ ನಾಚಿಕೆ ಇಲ್ಲದೆ ನಮಗೇ ಅಪ್ಪಣೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಇದೆಲ್ಲ ಎಷ್ಟು ವಿಷಾದದ ಸಂಗತಿಗಳು. ಭೀಷ್ಮ, ದ್ರೋಣಾಚಾರ್ಯ ಮತ್ತು ಅರ್ಜುನರಂತಹ ಕುರುಕುಲದವರು ಅನುಮತಿಯನ್ನು ನೀಡದಿದ್ದರೆ ಪ್ರಪಂಚದಲ್ಲಿ ಯಾರು ಏನನ್ನೂ ಅನುಭವಿಸುವಂತಿಲ್ಲ. ಸಿಂಹದ ಎದುರಿನಲ್ಲಿ ಕುರಿಮರಿಯು ಹೇಗೆ ಜೀವನವನ್ನು ಸವಿಯಲಾರದೋ ಹಾಗೆಯೇ ನಮ್ಮ ಅನುಮತಿ ಇಲ್ಲದೆ ಇಂದ್ರನು ರಾಜನಾದ ಸ್ವರ್ಗದ ದೇವತೆಗಳಿಗೂ ಬದುಕನ್ನು ಸವಿಯಲು ಸಾಧ್ಯವಿಲ್ಲ. ಇನ್ನು ಸಾಮಾನ್ಯ ಮನುಷ್ಯರ ಮಾತೇನು? ವಾಸ್ತವವಾಗಿ ತಮ್ಮ ಶ್ರೀಮಂತಿಕೆ, ರಾಜ್ಯ, ಶ್ರೀಮಂತ ವರ್ಗ, ಕುಟುಂಬ ಪರಂಪರೆ, ಶ್ರೇಷ್ಠ ಯೋಧರು, ಸಂಸಾರ ಸದಸ್ಯರು ಮತ್ತು ವಿಸ್ತಾರವಾದ ಚಕ್ರಾಧಿಪತ್ಯ ಇವುಗಳಿಂದ ಕುರುವಂಶದವರಿಗೆ ದುರಹಂಕಾರ ಬಂದಿತ್ತು. ನಾಗರಿಕ ಸಮಾಜದ ಸಾಮಾನ್ಯ ಔಪಚಾರಿಕ ವಿಧಿಗಳನ್ನು ಅವರು ಅನುಸರಿಸಲಿಲ್ಲ. ಬಲರಾಮನ ಎದುರಿನಲ್ಲಿಯೇ ಯದುಕುಲಕ್ಕೆ ಅಪಮಾನವಾಗುವಂತಹ ಮಾತುಗಳನ್ನು ಆಡಿದರು. ಹೀಗೆ ಒರಟಾಗಿ ಮಾತನಾಡಿ ಅವರು ಹಸ್ತಿನಾಪುರಕ್ಕೆ ಹಿಂತಿರುಗಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ, ಒಂದ್ ನಿಮಿಷ. ಅವರ ಅಪಮಾನದ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು. ಅವರ ಅಪಮಾನದ ಮಾತುಗಳನ್ನು ಬಲರಾಮನು ತಾಳ್ಮೆಯಿಂದ ಕೇಳಿ ಅವರ ಒರಟು ವರ್ತನೆಯನ್ನು ಮೌನವಾಗಿ ನೋಡುತ್ತಿದ್ದರೂ ಅವನು ಸಿಟ್ಟಿನಿಂದ ಉರಿಯುತ್ತಿದ್ದ ಮತ್ತು ತೀವ್ರವಾಗಿ ಪ್ರತೀಕಾರ ಮಾಡಲು ಯೋಚಿಸುತ್ತಿದ್ದ ಎನ್ನುವುದು ಅವನನ್ನು ನೋಡಿದರೆ ಸ್ಪಷ್ಟವಾಗುತ್ತಿತ್ತು. ಅವನ ದೇಹವು ಎಷ್ಟು ತಳಮಳವನ್ನು ತೋರಿಸುತ್ತಿತ್ತು ಎಂದರೆ ಅವನನ್ನು ನೋಡುವುದು ಯಾರಿಗೇ ಆದರೂ ಕಷ್ಟವಾಗುತ್ತಿತ್ತು. ಅವನು ಗಟ್ಟಿಯಾಗಿ ನಕ್ಕು ಹೀಗೆ ಹೇಳಿದನು, ಯಾವ ಮನುಷ್ಯನೇ ಆಗಲಿ ತನ್ನ ಸಂಸಾರ, ಶ್ರೀಮಂತಿಕೆ, ಸೌಂದರ್ಯ ಮತ್ತು ಪ್ರಾಪಂಚಿಕ ಅಭ್ಯುದಯ ಇವುಗಳಿಂದ ದುರಹಂಕಾರಿಯಾದರೆ ಅವನಿಗೆ ಶಾಂತವಾದ ಜೀವನವು ಬೇಕಾಗುವುದಿಲ್ಲ. ಎಲ್ಲರೊಡನೆಯೂ ಕಾಲು ಕೆರೆದು ಜಗಳವಾಡುತ್ತಾನೆ ಎನ್ನುವುದು ನಿಜ. ಇಂತಹ ಮನುಷ್ಯನಿಗೆ ಮೃದುವಾಗಿ ನಡೆದುಕೋ, ಶಾಂತಿಯಿಂದ ಬದುಕು ಎಂದು ಒಳ್ಳೆಯ ಮಾತುಗಳನ್ನು ಹೇಳಿ ಫಲವಿಲ್ಲ. ಅದಕ್ಕೆ ಪ್ರತಿಯಾಗಿ ಅವನನ್ನು ಶಿಕ್ಷಿಸಲು ವಿಧಾನಗಳನ್ನು ಯೋಚಿಸಬೇಕು. ಸಾಮಾನ್ಯವಾಗಿ ಪ್ರಾಪಂಚಿಕ ಶ್ರೀಮಂತಿಕೆಯಿಂದ ಮನುಷ್ಯನು ಪ್ರಾಣಿಯಂತೆಯೇ ಆಗುತ್ತಾನೆ. ಒಂದು ಪ್ರಾಣಿಗೆ ಶಾಂತವಾಗಿರುವಂತೆ ಉಪದೇಶ ಮಾಡಿ ಪ್ರಯೋಜನವಿಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಪ್ರಾಣಿಗಳನ್ನು ಹತೋಟಿಯಲ್ಲಿಡಲು ಒಂದೇ ಸಾಧನವೆಂದರೆ ಒಂದು ಕೋಲು. ಈ ಕುರುವಂಶದವರ ಉದ್ದಟತನವನ್ನು ನೋಡಿ ಸ್ವತಃ ಕೃಷ್ಣನೇ ಸೇರಿದಂತೆ ಯದುವಂಶದ ಇತರ ಸದಸ್ಯರಿಗೆಲ್ಲ ಕೋಪ ಬಂದಿದ್ದರೂ ನಾನು ಇದನ್ನು ಶಾಂತಿಯಿಂದ ಪರಿಹರಿಸಬೇಕೆಂದು ಬಯಸಿದೆ. ಕುರುವಂಶದವರ ಇಡೀ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಅವರು ಸಿದ್ಧ ಮಾಡಿಕೊಳ್ಳುತ್ತಿದ್ದರು. ನಾನು ಅವರಿಗೆ ಸಮಾಧಾನ ಮಾಡಿ ಯುದ್ಧವಿಲ್ಲದೆ ಈ ವಿಷಯವನ್ನು ಪರಿಹರಿಸಲು ಇಲ್ಲಿಗೆ ಬರುವ ತೊಂದರೆಯನ್ನು ತೆಗೆದುಕೊಂಡೆ. ಆದರೂ ಈ ದುಷ್ಟರು ಹೀಗೆ ನಡೆದುಕೊಳ್ಳುತ್ತಾರೆ.
ವಿವಾದವು ಶಾಂತಿಯಿಂದ ಬಗೆಹರಿಯುವುದು ಅವರಿಗೆ ಬೇಕಿಲ್ಲ. ವಾಸ್ತವವಾಗಿ ಅವರು ಸಮರಪ್ರಿಯರು. ಬಹು ಗರ್ವದಿಂದ ಯದುವಂಶವನ್ನು ಹಲವು ರೀತಿಗಳಲ್ಲಿ ಬೈದು ನನಗೆ ಅಪಮಾನವನ್ನು ಮಾಡಿದ್ದಾರೆ. ಮೇಲೆ ಮಾಡ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಲಿತಾ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವರ್ಗದ ಅಧಿಪತಿಯಾದ ಇಂದ್ರನು ಯದುವಂಶದವರ ಅಪ್ಪಣೆಯನ್ನು ಪಾಲಿಸುತ್ತಾನೆ. ಭೋಜರು, ವೃಷ್ಣಿಗಳು, ಅಂಧಕರು ಮತ್ತು ಯಾದವರ ಅರಸನಾದ ಉಗ್ರಸೇನ ಮಹಾರಾಜನನ್ನು ನೀವು ಒಂದು ಸಣ್ಣ ದಳದ ಅಧಿಪತಿ ಎಂದು ಭಾವಿಸುತ್ತೀರಿ ಅಲ್ಲವೇ? ನಿಮ್ಮ ನಿರ್ಣಯವು ಅದ್ಭುತವಾಗಿದೆ. ಇಂದ್ರನು ಉಗ್ರಸೇನ ರಾಜನ ಅಪ್ಪಣೆಯನ್ನು ಪರಿಪಾಲಿಸುತ್ತಿದ್ದರೂ ನಿಮಗೆ ಅವನನ್ನು ಕಂಡರೆ ಲಕ್ಷ್ಯವೇ ಇಲ್ಲ. ಯದುವಂಶದವರ ಉನ್ನತ ಸ್ಥಾನವನ್ನು ಕುರಿತು ಯೋಚಿಸಿ. ಅವರು ಬಲಪ್ರಯೋಗ ಮಾಡಿ ಪಾರಿಜಾತ ಗಿಡವನ್ನು ಸ್ವರ್ಗಲೋಕದಿಂದ ತಂದಿದ್ದಾರೆ. ಆದರೂ ನಿಮಗೆ ಅಪ್ಪಣೆ ಮಾಡಲು ಅವರಿಗೆ ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತೀರಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಮಹೋನ್ನತವಾದ ರಾಜ ಸಿಂಹಾಸನದ ಮೇಲೆ ಕುಳಿತು ಎಲ್ಲರಿಗೂ ಅಪ್ಪಣೆ ಮಾಡಬಲ್ಲ ಎಂದು ನಿಮಗೆ ಎನಿಸುವುದಿಲ್ಲವೇ? ಸರಿ, ನೀವು ಹಾಗೆ ಯೋಚಿಸಿದರೆ ಶಾಸ್ತಿಗೆ ಅರ್ಹರಾಗಿದ್ದೀರಿ. ಯದುವಂಶದವರು ಚಾಮರ, ಶ್ವೇತಛತ್ರ, ಸಿಂಹಾಸನ ಮತ್ತಿತರ ರಾಜಯೋಗ್ಯ ಸಂಕೇತಗಳನ್ನು ಉಪಯೋಗಿಸದಿರುವುದೇ ಬುದ್ಧಿವಂತಿಕೆ ಎಂದು ನೀವು ಭಾವಿಸಿದ್ದೀರಿ. ಎಂದರೆ ಇಡೀ ಬ್ರಹ್ಮಾಂಡದ ಪ್ರಭುವಾಗಿ ಸಿರಿದೇವಿಯ ಪತಿಯಾದ ಕೃಷ್ಣನು ಈ ರಾಜಯೋಗ್ಯ ಸಂಕೇತಗಳನ್ನು ಬಳಸಬಾರದೆಂದು ಅರ್ಥವೇ? ಮಹಾನ್ ದೇವತೆಗಳು ಸಹ ಕೃಷ್ಣನ ಚರಣ ಕಮಲಗಳ ಧೂಳನ್ನು ಪೂಜಿಸುತ್ತಾರೆ. ಗಂಗಾ ನದಿಯ ನೀರು ಇಡೀ ಪ್ರಪಂಚದಲ್ಲಿ ಹರಿಯುತ್ತದೆ. ಅದು ಅವನ ಚರಣ ಕಮಲಗಳಿಂದ ಉದ್ಭವಿಸುವುದರಿಂದ ಅದರ ತೀರಗಳು ದೊಡ್ಡ ಯಾತ್ರಾ ಸ್ಥಳವಾಗಿವೆ. ಎಲ್ಲ ಲೋಕಗಳ ಪ್ರಮುಖ ದೇವತೆಗಳು ಅವನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಕೃಷ್ಣನ ಚರಣ ಕಮಲಗಳ ಧೂಳನ್ನು ತಮ್ಮ ಕಿರೀಟಗಳ ಮೇಲೆ ಧರಿಸುವುದೇ ಒಂದು ಭಾಗ್ಯ ಎಂದು ಭಾವಿಸುತ್ತಾರೆ. ಬ್ರಹ್ಮ, ಶಿವ, ಅಷ್ಟೇಕೆ ಸಿರಿದೇವಿ ಮತ್ತು ನಾನು ಅವನ ಆಧ್ಯಾತ್ಮಿಕ ವ್ಯಕ್ತಿತ್ವದ ಸಂಪೂರ್ಣ ಭಾಗಗಳು ಅಷ್ಟೇ. ಆದರೂ ಅವನು ರಾಜಯೋಗ್ಯ ಸಂಕೇತಗಳನ್ನು ಬಳಸಲು ಅಥವಾ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ನೀವು ಭಾವಿಸುವಿರಾ? ಯದುವಂಶದ ಸದಸ್ಯರಾದ ನಾವು ಪಾದರಕ್ಷೆಗಳಂತೆ, ತಾವು ಕಿರೀಟಿಗಳಂತೆ ಎಂದು ಈ ಮೂರ್ಖರು ಭಾವಿಸುವುದು ಎಷ್ಟು ವಿಷಾದದ ಸಂಗತಿ. ತಮ್ಮ ಪ್ರಾಪಂಚಿಕ ಸ್ವತ್ತುಗಳು ಮತ್ತು ಶ್ರೀಮಂತಿಕೆಯಿಂದ ಕುರುವಂಶದ ಈ ಪ್ರಮುಖರು ಹುಚ್ಚರಾಗಿದ್ದಾರೆ ಎನ್ನುವುದು ಈಗ ಸ್ಪಷ್ಟ. ಅವರು ಆಡಿದ ಒಂದೊಂದು ಮಾತು ಹುಚ್ಚು ಸಲಹೆಗಳಿಂದ ತುಂಬಿದೆ. ನಾನು ಈಗಲೇ ಅವರನ್ನು ತರಾಟೆಗೆ ತೆಗೆದುಕೊಂಡು ಅವರಿಗೆ ಬುದ್ಧಿ ಬರುವಂತೆ ಮಾಡಬೇಕು. ನಾನು ಈಗ ಅವರ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳದಿರುವುದು ಸರಿಯಲ್ಲ. ಆದುದರಿಂದ ಕುರುವಂಶದ ಗುರುತೇ ಉಳಿಯದಂತೆ ನಾನು ಹಿಂದೆ ತೊಡೆದು ಹಾಕುತ್ತೇನೆ, ಕೂಡಲೇ ಮುಗಿಸಿ ಬಿಡುತ್ತೇನೆ. ಹೀಗೆ ಮಾತನಾಡುವಾಗ ಬಲರಾಮನು ಎಷ್ಟು ಭಯಂಕರನಾಗಿ ಕಂಡನೆಂದರೆ ಇಡೀ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಬಲ್ಲ ಎಂದು ಕಂಡನು. ಅವನು ದೃಢವಾಗಿ ಎದ್ದು ನಿಂತು ತನ್ನ ಹಲಾಯುಧವನ್ನು ಕೈಗೆ ತೆಗೆದುಕೊಂಡು ಅವರಿಂದ ನೆಲವನ್ನು ಕುಟ್ಟಲು ಪ್ರಾರಂಭಿಸಿದನು. ಇದರಿಂದ ಇಡೀ ಹಸ್ತಿನಾಪುರವು ಭೂಮಿಯಿಂದ ಬೇರೆಯಾಯಿತು. ಅನಂತರ ಬಲರಾಮನು ನಗರವನ್ನು ಹರಿಯುತ್ತಿದ್ದ ಗಂಗೆಯ ನೀರಿನ ಕಡೆಗೆ ಎಳೆಯಲು ಪ್ರಾರಂಭಿಸಿದನು. ಇದರಿಂದಾಗಿ ಭೂಕಂಪನವಾದಂತೆ ಹಸ್ತಿನಾಪುರದಲ್ಲೆಲ್ಲ ಕಂಪನಗಳುಂಟಾದವು. ಇಡೀ ನಗರವು ನಾಶವಾಗುವಂತೆ ಕಂಡಿತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕುರುವಂಶದವರು ತಮ್ಮ ನಗರವು ಗಂಗಾ ನದಿಯ ತೀರದಲ್ಲಿ ಬೀಳುವುದರಲ್ಲಿತ್ತು ಎನ್ನುವುದನ್ನು ಕಂಡಾಗ ಮತ್ತು ಪುರಜನರು ಆತಂಕದಿಂದ ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿದ್ದುದನ್ನು ಕೇಳಿದಾಗ ಕೂಡಲೇ ಅವರಿಗೆ ಬುದ್ಧಿ ಬಂದಿತು. ಏನಾಗುತ್ತಿದೆ ಎನ್ನುವುದು ಅವರಿಗೆ ಅರ್ಥವಾಯಿತು. ಒಂದು ಕ್ಷಣವೂ ತಡ ಮಾಡದೆ ಅವರು ತಮ್ಮ ಮಗಳು ಲಕ್ಷ್ಮಣೆಯನ್ನು ಕರೆತಂದರು. ಅವಳನ್ನು ಬಲಾತ್ಕಾರವಾಗಿ ಕರೆದೊಯ್ಯಲು ಪ್ರಯತ್ನಿಸಿದ ಸಾಂಬನನ್ನು ಕರೆತಂದು ಅವನನ್ನು ಮುಂದೆ ನಿಲ್ಲಿಸಿ ಅವನ ಹಿಂದೆ ಲಕ್ಷ್ಮಣೆಯನ್ನು ನಿಲ್ಲಿಸಿ ಕರೆದುಕೊಂಡು ಹೊರಟರು. ಕುರುವಂಶದವರೆಲ್ಲ ದೇವೋತ್ತಮ ಪರಮ ಪುರುಷನ ಕ್ಷಮೆಯನ್ನು ಬೇಡುವುದಕ್ಕಾಗಿ ಕೈ ಜೋಡಿಸಿ ಬಲರಾಮನ ಮುಂದೆ ನಿಂತರು. ಈಗ ಬುದ್ಧಿಯನ್ನು ಉಪಯೋಗಿಸಿ ಹೀಗೆ ಹೇಳಿದರು: ಪ್ರಭು ಬಲರಾಮ, ನೀನು ಎಲ್ಲಾ ಸಂತೋಷಗಳ ಆಗರ. ಇಡೀ ಬ್ರಹ್ಮಾಂಡವನ್ನು ನೀನು ಪಾಲಿಸುವವನು. ಅದಕ್ಕೆ ಆಧಾರ ನೀನೇ. ದುರದೃಷ್ಟದಿಂದ ನಿನ್ನ ಊಹಾತೀತ ಸಾಮರ್ಥ್ಯಗಳು ನಮ್ಮಲ್ಲಿ ಯಾರಿಗೂ ತಿಳಿದಿರಲಿಲ್ಲ.
ಪ್ರಿಯ ಪ್ರಭುವೆ, ನಾವು ಬಹುಮೂರ್ಖರೆಂದು ಪರಿಗಣಿಸು. ನಮ್ಮ ಬುದ್ಧಿಶಕ್ತಿಯು ಗೊಂದಲಕ್ಕೀಡಾಗಿತ್ತು, ಸರಿಯಾದ ಸ್ಥಿತಿಯಲ್ಲಿ ಇರಲಿಲ್ಲ. ಆದುದರಿಂದ ನಿನ್ನ ಕ್ಷಮೆಯನ್ನು ಬೇಡಲು ಬಂದಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸು. ನೀನೇ ಇಡೀ ಬ್ರಹ್ಮಾಂಡದ ಮೂಲ, ಸೃಷ್ಟಿಕರ್ತ, ಪಾಲಕ ಮತ್ತು ವಿನಾಶಕ. ಆದರೂ ನಿನ್ನ ಸ್ಥಾನವು ಯಾವಾಗಲೂ ಅಲೌಕಿಕ. ಸರ್ವಶಕ್ತ ಪ್ರಭುವೆ, ಶ್ರೇಷ್ಠ ಪ್ರಾಜ್ಞರು ನಿನ್ನ ವಿಷಯವಾಗಿ ಮಾತನಾಡುತ್ತಾರೆ. ನೀನೇ ಮೂಲ ಸೂತ್ರಧಾರ. ಜಗತ್ತಿನಲ್ಲಿರುವುದೆಲ್ಲ ನಿನ್ನ ಅಲೌಕಿಕ, ನಿನ್ನ ಆಟಿಕೆಗಳಂತೆ ಮಿತಿಗಳಿಲ್ಲದೆ. ಪ್ರಭುವೆ, ಪ್ರತಿಯೊಂದು ವಸ್ತುವು ನಿನ್ನ ಹತೋಟಿಯಲ್ಲಿದೆ. ಅದೆಲ್ಲ ನಿನಗೆ ಮಗುವಿನ ಆಟದಂತೆ. ಲೋಕಗಳನ್ನೆಲ್ಲ ನಿನ್ನ ಶಿರದಲ್ಲಿ ಧರಿಸಿದ್ದೀಯೆ. ಪ್ರಳಯ ಕಾಲವು ಬಂದಾಗ ಇಡೀ ಬ್ರಹ್ಮಾಂಡವನ್ನು ನಿನ್ನಲ್ಲಿ ಅಡಗಿಸಿಕೊಳ್ಳುತ್ತೀಯೆ. ಆ ಕಾಲದಲ್ಲಿ ಮಹಾವಿಷ್ಣುವಾಗಿ ಕಾರಣ ಸಮುದ್ರದ ಮೇಲೆ ಮಲಗಿರುವ ನಿನ್ನನ್ನು ಬಿಟ್ಟು ಬೇರೆ ಏನೂ ಉಳಿದಿರುವುದಿಲ್ಲ. ಪ್ರಿಯ ಪ್ರಭುವೆ, ಬ್ರಹ್ಮಾಂಡದ ಪಾಲನೆಗಾಗಿ ನಿನ್ನ ಅಲೌಕಿಕ ದೇಹದಲ್ಲಿ ಈ ಭೂಮಿಯ ಮೇಲೆ ಆವಿರ್ಭವಿಸಿದ್ದೀಯೆ. ನೀನು ಎಲ್ಲ ಕೋಪ, ಅಸೂಯೆ ಮತ್ತು ಹಗೆತನಗಳನ್ನು ಮೀರಿದವನು. ನೀನು ಏನನ್ನು ಮಾಡಿದರೂ, ಶಿಕ್ಷೆಯ ರೂಪದಲ್ಲಿ ಮಾಡಿದರೂ ಅದು ಇಡೀ ಭೌತಿಕ ಅಸ್ತಿತ್ವಕ್ಕೆ ಮಂಗಳಕರವಾದದ್ದು. ನೀನು ಅವಿನಾಶಿಯಾದ ದೇವೋತ್ತಮ ಪರಮಪುರುಷ, ಎಲ್ಲ ಶ್ರೀಮಂತಿಕೆಗಳ ಮತ್ತು ಸಾಮರ್ಥ್ಯಗಳ ಅಗರ. ಆದುದರಿಂದಲೇ ನಿನಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಶ್ರೀಮಂತಿಗಳ ಸಾಗರ, ಅಸಂಖ್ಯಾತ ವಿಶ್ವಗಳ ಸೃಷ್ಟಿಕರ್ತನೆ, ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತೆ ಮತ್ತೆ ನಿನಗೆ ನಮ್ಮ ಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇವೆ. ಈಗ ನಾವು ಸಂಪೂರ್ಣವಾಗಿ ನಿನಗೆ ಶರಣಾಗಿದ್ದೇವೆ. ಆದುದರಿಂದ ನಮ್ಮನ್ನು ಕಾಪಾಡು ಎಂದು ಭಿನ್ನವಿಸಿದನು. ಭೀಷ್ಮದೇವನಿಂದ ದುರ್ಯೋಧನ ಮತ್ತು ಅರ್ಜುನರವರೆಗೆ ಕುರುವಂಶದ ಪ್ರಮುಖರೆಲ್ಲ ಹೀಗೆ ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದ ಮೇಲೆ ದೇವೋತ್ತಮ ಪರಮ ಪುರುಷನಾದ ಬಲರಾಮನು ಮೃದುವಾದನು ಮತ್ತು ಅವರು ಭಯಪಡಲು ಅಥವಾ ಆತಂಕಗೊಳ್ಳಲು ಕಾರಣವಿಲ್ಲ ಎಂದು ಭರವಸೆಯನ್ನು ನೀಡಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕಮಲ ಮಾತಾಜಿ, ಕಮಲ ಎಸ್ ಭಟ್ ಮಾತಾಜಿ, ಓದ್ತೀರಾ? ಎಲ್ಲ ನೆಟ್ವರ್ಕ್ ಇದೆಯಾ? ಮಾತಾಜಿ ಕೃಷ್ಣ ಕೇಳ್ಸತ್ತ ಮಾತಾಜಿ? ಕೇಳ್ಸಿದ್ರೆ ಓದ್ತೀನಿ. ಕೇಳ್ತದೆ. ಮಳೆ ಇಲ್ಲ ಇದೀಗ. ಮದುವೆಗೆ ಮುನ್ನ ವಧೂವರರ ತಂಡಗಳ ನಡುವೆ ಯಾವುದಾದರೊಂದು ಬಗೆಯ ಕದನವನ್ನು ಏರ್ಪಡಿಸುವುದು ಬಹುಮಟ್ಟಿಗೆ ಕ್ಷತ್ರಿಯ ರಾಜರ ಪದ್ಧತಿಯಾಗಿತ್ತು. ಸಾಂಬನು ಲಕ್ಷ್ಮಣೆಯನ್ನು ಬಲಾತ್ಕಾರದಿಂದ ಕರೆದುಕೊಂಡು ಹೋದಾಗ ಕುರುವಂಶದ ಹಿರಿಯರಿಗೆ ಅವನು ಅವಳಿಗೆ ಸರಿಯಾದವರ ಎಂದು ಸಂತೋಷವಾಯಿತು. ಆದರೆ ಅವನ ಶಕ್ತಿಯನ್ನು ಪರೀಕ್ಷಿಸಲು ಅವನೊಡನೆ ಯುದ್ಧ ಮಾಡಿದರು ಮತ್ತು ಯುದ್ಧದ ನಿಯಮಗಳನ್ನು ಮುರಿದು ಅವನನ್ನು ಬಂಧಿಸಿದರು. ಕೌರವರ ಬಂಧನದಿಂದ ಸಾಂಬನನ್ನು ಬಿಡಿಸಬೇಕೆಂದು ಯದುವಂಶದವರು ತೀರ್ಮಾನಿಸಿದಾಗ ಈ ವಿಷಯವನ್ನು ಪರಿಹರಿಸಲೆಂದು ಸ್ವತಃ ಬಲರಾಮನೇ ಬಂದನು ಮತ್ತು ಶಕ್ತಿಶಾಲಿ ಕ್ಷತ್ರಿಯನಾಗಿ ಸಾಂಬನನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಅಪ್ಪಣೆ ಮಾಡಿದನು. ಈ ಅಪ್ಪಣೆಯಿಂದ ಕೌರವರಿಗೆ ಹೊರತೋರಿಕೆಗೆ ಅಪಮಾನವಾಯಿತು. ಆದುದರಿಂದ ಅವರು ಬಲರಾಮನ ಶಕ್ತಿಗೆ ಸವಾಲು ಹಾಕಿದರು. ಬಲರಾಮ ಶಕ್ತಿಗೆ ಸವಾಲು ಹಾಕಿದರು. ಅವನ ಊಹಾತೀತ ಶಕ್ತಿಯನ್ನು ನೋಡಬೇಕೆಂದು ಮಾತ್ರ ಅವರು ಬಯಸಿದರು. ಅನಂತರ ಬಹು ಸಂತೋಷದಿಂದ ತಮ್ಮ ಮಗಳನ್ನು ಸಾಂಬನಿಗೆ ಕೊಟ್ಟು ವಿವಾಹ ಮಾಡಿದರು. ತನ್ನ ಮಗಳಲ್ಲಿ ತುಂಬಾ ಪ್ರೀತಿ ಇದ್ದ ದುರ್ಯೋಧನನು ಅವಳ ಮದುವೆಯನ್ನು ಬಹು ವೈಭವದಿಂದ ನಡೆಸಿದನು. ವರದಕ್ಷಿಣೆಯಾಗಿ ಮೊದಲನೆಯದಾಗಿ ಅವನು 1200 ಆನೆಗಳನ್ನು ದಾನವಾಗಿ ಕೊಟ್ಟನು. ಅವುಗಳಲ್ಲಿ ಪ್ರತಿಯೊಂದಕ್ಕೂ ಕೊನೆಯ ಪಕ್ಷ 60 ವರ್ಷ ವಯಸ್ಸಾಗಿತ್ತು. ಅಲ್ಲದೆ 10,000 ಸೊಗಸಾದ ಕುದುರೆಗಳು, ಸೂರ್ಯಪ್ರಕಾಶದಂತೆ ಹೊಳೆಯುತ್ತಿದ್ದ 6,000 ರಥಗಳು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕೃತರಾದ 1000 ಸೇವಿಕೆಯರನ್ನು ಕೊಟ್ಟನು. ಯದುವಂಶದ ಅತ್ಯಂತ ಪ್ರಮುಖ ಸದಸ್ಯನಾದ ಬಲರಾಮನು ವರನಾದ ಸಾಂಬನ ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸಿದನು ಮತ್ತು ಬಹು ಸಂತೋಷದ ಉಡುಗೊರೆಗಳನ್ನು ಸ್ವೀಕರಿಸಿದನು. ಕುರುವಂಶದವರ ವೈಭವದ ಸ್ವಾಗತದಿಂದ ಬಲರಾಮನಿಗೆ ತುಂಬಾ ಸಮಾಧಾನವಾಯಿತು. ನವದಂಪತಿಗಳೊಡನೆ ಅವನು ರಾಜಧಾನಿಯಾದ ದ್ವಾರಕೆಗೆ ಹೊರಟನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದಿ.
ಈ ಬಲರಾಮನು ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು. ಬಲರಾಮನು ವಿಜಯದ ಆನಂದದಿಂದ ದ್ವಾರಕೆಯನ್ನು ತಲುಪಿದನು. ಅವನ ಭಕ್ತರು ಸೇವಕರು ಆದ ಪುರಜನರು ಅವನನ್ನು ಭೇಟಿ ಮಾಡಿದರು. ಎಲ್ಲರೂ ಸಭೆ ಸೇರಿದಾಗ ಬಲರಾಮನು ವಿವಾಹದ ಇಡೀ ಕಥೆಯನ್ನು ಹೇಳಿದನು. ಬಲರಾಮನು ಹೇಗೆ ಹಸ್ತಿನಾಪುರವನ್ನು ನಡುಗಿಸಿದನು ಎನ್ನುವುದನ್ನು ಕೇಳಿ ಅವರಿಗೆ ಆಶ್ಚರ್ಯವಾಯಿತು. ಹಸ್ತಿನಾಪುರವಿದ್ದ ಸ್ಥಳಕ್ಕೆ ಈಗ ಹೊಸ ದೆಹಲಿ ಎಂಬ ಹೆಸರಿದೆ. ಹೆಸರಿದೆ. ಊರಿನಲ್ಲಿ ಹರಿಯುವ ನಮಗೆ ಊರಿನಲ್ಲಿ ಹರಿಯುವ ನದಿಗೆ ಆಗ ಗಂಗೆ ಎಂದು ಹೆಸರಿದ್ದರು, ಈಗ ಯಮುನೆ ಎಂದು ಕರೆಯುತ್ತಾರೆ ಎಂದು ಶುಕಮುನಿಗಳು ದೃಢಪಡಿಸುತ್ತಾರೆ. ಜೀವ ಗೋಸ್ವಾಮಿಗಳಂತೆ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ಗಂಗೆ ಮತ್ತು ಯಮುನೆಯರು ಬೇರೆ ಬೇರೆ ಪಾತ್ರಗಳಲ್ಲಿ ಹರಿಯುವ ಒಂದೇ ನದಿ ಎಂದು ದೃಢಪಡಿಸಿದ್ದಾರೆ. ಹಸ್ತಿನಾಪುರದಿಂದ ವೃಂದಾವನಕ್ಕೆ ಹರಿಯುವ ಗಂಗೆಯ ಭಾಗವನ್ನು ಯಮುನಾ ನದಿ ಎಂದು ಕರೆಯುತ್ತಾರೆ, ಏಕೆಂದರೆ ಶ್ರೀಕೃಷ್ಣನ ದಿವ್ಯ ಲೀಲೆಗಳಿಂದ ಅದು ಪವಿತ್ರವಾಗಿದೆ. ಪ್ರತಿ ಮಳೆಗಾಲದಲ್ಲಿಯೂ ಯಮುನೆಯ ಕಡೆಗೆ ಇಳಿಜಾರಾದ ಹಸ್ತಿನಾಪುರಕ್ಕೆ ಪ್ರವಾಹವು ಬರುತ್ತದೆ. ಬಲರಾಮನು ನಗರವನ್ನು ಗಂಗೆಯಲ್ಲಿ ಎಸೆಯುವೆನೆಂದು ಬೆದರಿಸಿದುದನ್ನು ಇದು ನೆನಪಿಗೆ ತರುತ್ತದೆ. ಸಾಂಬನ ವಿವಾಹ ಎಂಬ 67ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿ. ಹರೇ ಕುರುವಂಶದ ಪ್ರಮುಖರಿಗೆ, ಅದರಲ್ಲೂ ಧೃತರಾಷ್ಟ್ರ ಮತ್ತು ದುರ್ಯೋಧನನಿಗೆ ತುಂಬಾ ಸಂತೋಷ ಆಗ್ತದೆ. ಏಕೆಂದ್ರೆ ಬಲರಾಮ ತಮ್ಮ ಕುಟುಂಬದ ಹಿತೈಷಿ ಅಂತೇಳಿ ಅವರಿಗೆ ಗೊತ್ತಿದೆ. ಅವರಿಗೆ ಈ ಸುದ್ದಿ, ಬಲರಾಮ ಈಗ ಬಂದು ಊರ ಹೊರಗೆ ನಿಂತಿದ್ದಾನೆಂಬ ಸುದ್ದಿ ಕೇಳಿ ಅವರಿಗೆ ಆದ ಸಂತೋಷಕ್ಕೆ ಎಲ್ಲೇ ಇರುವುದಿಲ್ಲ. ಅವರು ಉದ್ಧವನನ್ನು ಸ್ವಾಗತಿಸ್ತಾರೆ. ಬಲರಾಮನನ್ನು ಉಚಿತ ರೀತಿಯಲ್ಲಿ ಬರಮಾಡಿಕೊಳ್ಳಿಕ್ಕೋಸ್ಕರ ಅವನಿಗೆ ಮಂಗಳ ದ್ರವ್ಯಗಳನ್ನು, ವಸ್ತ್ರಗಳನ್ನು ಹಿಡಿದು ಊರ ಹೆಬ್ಬಾಗಿಲಿಗೆ ಬರ್ತಾರೆ. ತಮ್ಮ ತಮ್ಮ ಸ್ಥಾನಗಳಿಗೆ ಅನುಗುಣವಾಗಿ ಅವರು ಸೊಗಸಾದ ಗೋವುಗಳನ್ನು ಆರ್ಗವಾಗಿ ಅಲ್ಲಿ ದಾನವಾಗಿ ಕೊಟ್ಟು ಬಲರಾಮನನ್ನು ಬರಮಾಡಿಕೊಳ್ತಾರೆ. ಆರ್ಗ ಅಂತ ಹೇಳಿದ್ರೆ ಆರತಿ ಮತ್ತು ಜೇನುತುಪ್ಪ, ಬೆಣ್ಣೆ ಮೊದಲಾದ ವಸ್ತುಗಳಿಂದ ಮಾಡಿದಂತಹ ಸಿಹಿ ತಿಂಡಿಗಳು, ಹೂಗಳು ಮತ್ತು ಶ್ರೀಗಂಧಗಳನ್ನು ಲೇಪಿಸಿದಂತಹ ಹಾರಗಳು, ಇದಕ್ಕೆ ಆರ್ಗ. ಬಲರಾಮನು ದೇವೋತ್ತಮ ಪರಮಪುರುಷ ಆದುದರಿಂದ ಅವನದ್ದು ಒಂದು ಬಹು ಉನ್ನತವಾದ ಸ್ಥಾನ ಅಂತ ಅವರಿಗೆಲ್ಲರಿಗೂ ಗೊತ್ತಿದೆ. ಆದ್ರಿಂದ ಅವನನ್ನು ಮುಂದೆ ಬಹು ಗೌರವದಿಂದ ಅವನ ಮುಂದೆ ಬಂದು ತಲೆಬಾಗ್ತಾರೆ. ಪರಸ್ಪರ ಯೋಗಕ್ಷೇಮವನ್ನೆಲ್ಲ ವಿಚಾರಿಸ್ತಾರೆ. ಈ ಉಪಚಾರ ಮುಗಿದ ನಂತರ ಬಲರಾಮ ಅವರ ಪರಿಗಣನೆಗೆ ಈ ಮಾತುಗಳನ್ನು ಗಟ್ಟಿಯಾದ ಧ್ವನಿಯಲ್ಲಿ ಮತ್ತೆ ತಾಳ್ಮೆಯಿಂದ ಹೇಳ್ತಾನೆ. ಇಲ್ಲಿ ಪ್ರಿಯ ಸ್ನೇಹಿತರೆ, ಈ ಬಾರಿ ನಾನು ಸರ್ವಶಕ್ತ ಉಗ್ರಸೇನ ರಾಜನ ಅಪ್ಪನೆಯನ್ನು ಹೊತ್ತು ದೂತನಾಗಿ ನಿಮ್ಮಲ್ಲಿಗೆ ಬಂದಿದ್ದೇನೆ. ನೀವೀಗ ನನ್ನ ಅಪ್ಪನೆಯನ್ನು ಗಮನವಿಟ್ಟು ಎಚ್ಚರದಿಂದ ಕೇಳಿ, ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಅಪ್ಪನೆಯನ್ನು ಪಾಲಿಸಿ ಅಂತ ಕೇಳ್ತಾನೆ. ಕುರುವಂಶದ ಯೋಧರಾದ ನೀವು ಏಕಾಗಿಯಾಗಿ ಧರ್ಮನಿಷ್ಠ ಸಾಂಬನೊಡನೆ ಯುದ್ಧ ಮಾಡಿ ಬಹು ಕಷ್ಟದಿಂದ ಮತ್ತು ಚಾತುರ್ಯದಿಂದ ಅವನನ್ನು ಬಂಧಿಸಿದಿರಲ್ಲ ಅಂತ ಉಗ್ರಸೇನ ರಾಜನಿಗೆ ಇದು ಚೆನ್ನಾಗಿ ಗೊತ್ತಿದೆ. ನಮಗೆ ಈ ಸುದ್ದಿ ತಲುಪಿದೆ, ಆದ್ರೆ ಅಷ್ಟೇನು ತಳಮಳ ಆಗ್ಲಿಲ್ಲ. ಏಕೆಂದ್ರೆ ನಾವಿಬ್ಬರು ಹತ್ತಿರದ ನೆಂಟರು, ನಮ್ಗೆ ಒಳ್ಳೆಯ ಬಾಂಧವ್ಯವನ್ನು ಕಳಕಬೇಕು ಅಂತ ಹೇಳಿ ನಮ್ಗೆ ಕಾಣುವುದಿಲ್ಲ. ಅನಗತ್ಯವಾಗಿ ನೀವು ಯುದ್ಧ ಮಾಡದೆ ನಮ್ಮ ಸ್ನೇಹವನ್ನು ಮುಂದುವರಿಸಿಕೊಂಡು ಹೋಗಿ
ಹೋಗ್ಬೇಕು. ಆದುದರಿಂದ ದಯವಿಟ್ಟು ಶ್ಯಾಮಲನ್ನು ಬಿಡುಗಡೆ ಮಾಡಿ ಮತ್ತೆ ಅವನ ಹೆಂಡತಿ ಲಕ್ಷ್ಮಣೆಯೊಡನೆ ನಮ್ಮ ಬಳಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ವೀರೋಚಿತ ಪ್ರತಿಪಾದನೆ, ಪರಮಾಧಿಕಾರಿ ಮತ್ತು ವಿರೋಚಿತ ರೀತಿಗಳಿಂದ ಬಲರಾಮನನ್ನು ಅಪ್ಪಣೆ ಮಾಡುವ ಧ್ವನಿಯಲ್ಲಿ ಮಾತನಾಡಿದಾಗ ಕುರುವಂಶದ ಪ್ರಮುಖರಿಗೆ ಈ ಮಾತು ಹಿಡಿಸ್ಲಿಲ್ಲ. ಅವರಿಗೆ ಕಳವಳ ಆಯ್ತು. ಬಹುಕೋಪದಿಂದ ಅವರು ಹೇಳ್ತಾರೆ, ಓಹೋ, ಈ ಮಾತುಗಳು ತುಂಬಾ ಆಶ್ಚರ್ಯ ಉಂಟು ಮಾಡ್ತದೆ. ಇದು ಕಲಿಯುಗಕ್ಕೆ ತಕ್ಕದಾಗಿ ಇದೆ ಈ ನಿನ್ನ ಮಾತು. ಇಲ್ಲದಿದ್ರೆ ಬಲರಾಮನು ಇಷ್ಟು ದ್ವೇಷದ ಮಾತುಗಳನ್ನು ಹೇಗೆ ಆಡ್ತಾನೆ? ಬಲರಾಮನು ಬಳಸಿದ ಭಾಷೆ ಮತ್ತು ಧ್ವನಿ ತೆಗಳುವಂಥದ್ದು. ಈ ಯುಗದ ಮಹಿಮೆಯಿಂದ ಕಾಲಿನಲ್ಲಿ ಇರಬೇಕಾದ ಪಾದರಕ್ಷೆಗಳು ಕಿರೀಟವಿರಬೇಕಾದ ತಲೆ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸುವಂತೆ ಕಾಣ್ತದೆ. ನಮಗೆ ಯಾದವರೊಡನೆ ಅವರೊಂದಿಗೆ ವಿವಾಹ ಸಂಬಂಧ ಆದುದರಿಂದ ಅವರು ನಮ್ಮ ಜೊತೆಗೆ ಇರುವುದಕ್ಕೆ, ನಮ್ಮ ಜೊತೆ ಊಟ ಮಾಡುವುದಕ್ಕೆ, ನಮ್ಮ ಜೊತೆ ಮಲಗಿಕೊಳ್ಳುವುದಕ್ಕೆ ಎಲ್ಲ ಅವಕಾಶ ನಾವು ಕೊಟ್ಟಿದ್ದೇವೆ. ಅವರು ಈ ಮನ್ನಣೆಯನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ನಾವು ಅವರಿಗೆ ಆಳಲು ನಮ್ಮ ರಾಜ್ಯದ ಒಂದು ಭಾಗವನ್ನು ಕೊಡುವವರೆಗೆ ಅವರಿಗೆ ಯಾವ ಸ್ಥಾನ ಕೂಡ ಇರ್ಲಿಲ್ಲ. ಈಗ ಅವರು ನಮ್ಗೆ ಅಪ್ಪಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಯದುವಂಶದವರು ಶ್ವೇತಚಕ್ರ, ಶಂಖ, ಚಾಮರ, ಕಿರೀಟ, ಸಿಂಹಾಸನ, ಪೀಠಗಳು, ಮಂಚ ಮೊದಲಾದ ರಾಜ ಸಂಕೇತಗಳನ್ನು ತನ್ನ ರಾಜನ ಸ್ಥಾನಕ್ಕೆ ಯೋಗ್ಯವಾದ ಉಳಿದ ಎಲ್ಲಾ ವಸ್ತುಗಳನ್ನು ಬಳಸಲು ನಾವು ಅವರಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಎದುರಿನಲ್ಲಿ ಅವರು ಇಂತಹ ರಾಜವೈಭವ ಸಂಕೇತಗಳನ್ನು ಬಳಸಬಾರದಾಗಿತ್ತು. ಆದ್ರೆ ನಮ್ಮ ಕುಟುಂಬಗಳ ಸಂಬಂಧದಿಂದಾಗಿ ನಾವು ಅದನ್ನು ಅಡ್ಡಿ ಮಾಡ್ಲಿಲ್ಲ. ಈಗ ನಾವು ಹೀಗೆ ಮಾಡ್ಬೇಕು ಅಂತೇಳಿ ನೀವು ಅಪ್ಪಣೆ ಮಾಡುವಷ್ಟು ನಿಮ್ಗೆ ಧೈರ್ಯ ಅವರಿಗೆ ಬಂದಿದೆ ಅಂತೇಳಿ ಯದುವಂಶದವರಿಗೆ. ಅವರ ಉದ್ದಟತನ, ಇನ್ನು ಹೀಗೆ ನಡೆದುಕೊಳ್ಳುವುದಕ್ಕೆ ಅವರನ್ನು ಬಿಡಲು ಸಾಧ್ಯವಿಲ್ಲ. ಈ ರಾಜ ಸಂಕತೆಗಳನ್ನು ಬಳಸುವುದು ಕೂಡ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಅವರಿಂದ ಕಿತ್ತುಕೊಳ್ಬೇಕು. ಇದೇ ಮೇಲು ಅಂತೇಳಿ ಹಾವಿಗೆ ಹಾಲು ಕೊಡುವುದು ಸರಿಯಲ್ಲ. ಆ ಹಾಲಿನಿಂದ ಅದರ ವಿಷ ಹೆಚ್ಚಾಗುತ್ತದೆ. ತಮಗೆ ಇಷ್ಟು ಚೆನ್ನಾಗಿ ಆಹಾರ ನೀಡಿದರೆ ಅದರ ವಿರುದ್ಧವಾಗಿ ಹೋಗಲು ಈಗ ಯದುವಂಶದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಉತ್ಸಾಹ ಸ್ಥಿತಿಗೆ ನಮ್ಮ ಉಡುಗೊರೆಗಳು ಮತ್ತು ದಯೆ ಕಾರಣ ಅಂತ ಹೇಳ್ತಾರೆ. ಆದ್ರೆ ನಾಚಿಕೆ ಇಲ್ಲದೆ ನಮಗೆ ಅಪ್ಪಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬಾ ವಿಷಾದದ ಸಂಗತಿಗಳು. ಭೀಷ್ಮ, ದ್ರೋಣಾಚಾರ್ಯ ಮತ್ತು ಅರ್ಜುನರಂತಹ ಕುರುಕುಲದವರು ಅನುಮತಿಯನ್ನು ನೀಡದಿದ್ದರೆ ಪ್ರಪಂಚವನ್ನು ಯಾರು ಏನನ್ನೂ ಅನುಭವಿಸುವಂತಿಲ್ಲ. ಸಿಂಹದ ಎದುರಿನಲ್ಲಿ ಕುರಿಮರಿ ಹೇಗೆ ಜೀವನವನ್ನು ಸವಿಯಲಾರದು, ಹಾಗೆ ನಮ್ಮ ಅನುಮತಿ ಇಲ್ಲದೆ ಇಂದ್ರನು ರಾಜನಾದ ಸ್ವರ್ಗದ ದೇವತೆಗಳಿಗೆ ಕೂಡ ಬದುಕನ್ನು ಸವಿಯಲು ಸಾಧ್ಯ ಇಲ್ಲ. ಇನ್ನು ಸಾಮಾನ್ಯ ಮನುಷ್ಯರ ಮಾತೇನು? ವಾಸ್ತವವಾಗಿ ತಮ್ಮ ಶ್ರೀಮಂತಿಕೆ, ರಾಜ್ಯ, ಶ್ರೀಮಂತ ವರ್ಗ, ಕುಟುಂಬ ಪರಂಪರೆ, ಶ್ರೇಷ್ಠ ಯೋಧರು, ಸಂಸಾರದ ಸದಸ್ಯರು ಮತ್ತೆ ವಿಸ್ತಾರವಾದ ಆ ಚಕ್ರಾಧಿಪತ್ಯ, ಇವುಗಳಿಂದ ಕುರುವಂಶದವರಿಗೆ ದುರಾಂಕಾರ ಬಂದಿದೆ. ನಾಗರಿಕ ಸಮಾಜದ ಸಾಮಾನ್ಯ ಈ ವಿಧಿಗಳನ್ನು ಅವರು ಅನುಸರಿಸಲಿಲ್ಲ. ಬಲರಾಮನ ಎದುರಿನಲ್ಲಿಯೇ ಯದುಕುಲಕ್ಕೆ ಅಪಮಾನವಾಗುವಂತಹ ಮಾತುಗಳನ್ನು ಆಡ್ತಾರೆ, ಹೊರಟಾಗಿ ಮಾತನಾಡ್ತಾರೆ, ಮತ್ತೆ ಹಸ್ತಿನಾಪುರಕ್ಕೆ ಹಿಂತಿರುಗ್ತಾರೆ. ಅವರ ಅಪಮಾನದ ಮಾತುಗಳನ್ನು ಬಲರಾಮನು ತಾಳ್ಮೆಯಿಂದ ಕೇಳ್ತಾನೆ. ಒರಟು ವರ್ತನೆಯನ್ನು ಮೌನವಾಗಿ ನೋಡ್ತಿದ್ರು ಕೂಡ ಅವನು ಸಿಟ್ಟಿನಿಂದ ಉರಿಯುತ್ತಿದ್ದಲ್ಲಿ ಮತ್ತೆ ಕೂಡ್ಲೆ ಅವರಿಗೆ ಪ್ರತಿಕಾರ ಮಾಡ್ಲಿಕ್ಕೆ ಯೋಚಿಸ್ತಿದ್ದ ಎನ್ನುವುದು ಅವನನ್ನು ನೋಡಿದ್ರೇನೆ ಗೊತ್ತಾಗ್ತಿತ್ತು. ಅವನ ದೇಹವು ಎಷ್ಟು ತಳಮಳವನ್ನು ತೋರಿಸ್ತಿತ್ತು ಅಂದ್ರೆ ಅವನನ್ನು ನೋಡುದು ಕೂಡ ಯಾರಿಗೂ ಆದ್ರೂ ಕಷ್ಟ ಆಗ್ತಿತ್ತು. ಅವನು ಗಟ್ಟಿಯಾಗಿ ನಕ್ಕು ಹೇಳ್ತಾನಂತೆ, ಯಾವ ಮನುಷ್ಯನೇ ಆಗ್ಲಿ ತನ್ನ ಸಂಸಾರ, ಶ್ರೀಮಂತಿಕೆ, ಸೌಂದರ್ಯ ಮತ್ತೆ ಪ್ರಾಪಂಚಿಕ ಇವುಗಳಿಂದ ಅವನು ದುರಹಂಕಾರಿ ಆದ್ರೆ ಅವನಿಗೆ ಶಾಂತವಾದ ಜೀವನವು ಬೇಕಾಗುವುದಿಲ್ಲ. ಎಲ್ಲರೊಡನೆಯೂ ಕಾಲು ಕೆರೆದು ಜಗಳ ಆಡ್ತಾರೆ ಎನ್ನುವುದು ನಿಜ ಅಂತ ಹೇಳ್ತಾನೆ. ಮನುಷ್ಯನಿಗೆ ಮೃದುವಾಗಿ ನಡೆದುಕೋ, ಶಾಂತಿಯಿಂದ ಬದುಕು ಅಂತ ಒಳ್ಳೆಯ ಮಾತುಗಳನ್ನು ಹೇಳಿ ಫಲವೇನು ಇಲ್ಲ. ಇದಕ್ಕೆ ಪ್ರತಿಯಾಗಿ ಅವನನ್ನು ಶಿಕ್ಷಿಸಲಿಕ್ಕೆ ವಿಧಾನಗಳನ್ನು ಯೋಚಿಸಬೇಕು. ಸಾಮಾನ್ಯವಾಗಿ ಪ್ರಾಪಂಚಿಕ ಶ್ರೀಮಂತಿಕೆಯಿಂದ ಮನುಷ್ಯನು ಪ್ರಾಣಿಯಂತೆಯೇ ಆಗ್ತಾನೆ. ಒಂದು ಪ್ರಾಣಿಗೆ ಶಾಂತವಾಗಿರುವಂತೆ ಉಪದೇಶ ಮಾಡಿದ್ರೆ ಪ್ರಯೋಜನವೇನೂ ಇರುವುದಿಲ್ಲ. ಹೀಗೆ ಬೇರೆ ಮಾತಿನಲ್ಲಿ ಹೇಳುವುದಾದ್ರೆ ಪ್ರಾಣಿಗಳನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ ಒಂದು ಕೋಲು ಬೇಕು. ಕುರುವಂಶದವರ ಉದ್ದಟತನವನ್ನು ನೋಡಿ ಸ್ವತಃ ಕೃಷ್ಣನೇ ಸೇರಿದಂತೆ ಯದುವಂಶದ ಇತರ ಸದಸ್ಯರಿಗೆಲ್ಲ ಕೋಪ ಬಂದಿದ್ರು ಕೂಡ ನಾನು ಇದನ್ನು ಶಾಂತಿಯಿಂದ ಪರಿಹರಿಸಬೇಕು ಅಂತ ಹೇಳಿ ಬಲರಾಮ ಇಲ್ಲಿ ಬಯಸಿದ.
ಕುರುವಂಶದವರ ಇಡೀ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಅವರೆಲ್ಲ ಸಿದ್ಧರ ಇದ್ರು. ನಾನು ಅವರಿಗೆಲ್ಲ ಸಮಾಧಾನ ಮಾಡಿ ಯುದ್ಧವಿಲ್ಲದೆ ಈ ವಿಷಯವನ್ನು ಪರಿಹರಿಸಲು ಇಲ್ಲಿಗೆ ಬರುವ ತೊಂದರೆಯನ್ನು ತೆಗೆದುಕೊಂಡಿದ್ದೇನೆ. ಆದರೂ ಇದಿಷ್ಟರು ಎಲ್ಲ ಹೀಗೆ ನಡೆದುಕೊಳ್ತಾ ಇದ್ದಾರೆ. ವಿವಾದವು ಶಾಂತಿಯಿಂದ ಬಗೆಹರಿಯುವುದು ಅವರಿಗೆ ಬೇಕಿಲ್ಲ. ವಾಸ್ತವವಾಗಿ ಅವರೆಲ್ಲ ಯುದ್ಧ ಪ್ರಿಯರು. ಬಹು ಗರ್ವದಿಂದ ಯದುವಂಶವನ್ನು ಹಲವು ರೀತಿಯಲ್ಲಿ ಬೈದಿದ್ದಾರೆ. ನಮಗೆ ಅಪಮಾನವನ್ನು ಕೂಡ ಮಾಡಿದ್ದಾರೆ. ಸ್ವರ್ಗದ ಅಧಿಪತಿಯಾದ ಇಂದ್ರನು ಯದುವಂಶದವರ ಅಪ್ಪಣೆಯನ್ನು ಪಾಲಿಸ್ತಾನೆ. ಭೋಜರು, ವೃಷ್ಣಿಗಳು, ಅಂಧಕರು ಮತ್ತು ಯಾದವರ ಅರಸನಾದ ಉಗ್ರಸೇನ ಮಹಾರಾಜನನ್ನು ನೀವು ಒಂದು ಸಣ್ಣ ದಳದ ಅಧಿಪತಿ ಅಂತ ಹೇಳಿ ಭಾವಿಸ್ತೀರಿ ಅಲ್ಲವೇ? ನಿಮ್ಮ ನಿರ್ಣಯ ಇದು ಅದ್ಭುತ ಆಗಿದೆ. ಇಂದ್ರನು ಉಗ್ರಸೇನ ರಾಜನ ಅಪ್ಪನೆಯನ್ನು ಪರಿಪಾಲಿಸಿದ್ರು, ನಿಮ್ಗೆ ಅವನನ್ನು ಕಂಡ್ರೆ ಲಕ್ಷ್ಯವೇ ಇಲ್ಲ. ಯದುವಂಶದವರ ಈ ಉನ್ನತ ಸ್ಥಾನವನ್ನು ಕುರಿತು ನೀವು ಯೋಚಿಸಬೇಕಿತ್ತು. ನೀವು ಅವರ ಬಲಪ್ರಯೋಗ ಮಾಡಿ ಪಾರಿಜಾತ ಗಿಡವನ್ನು ಸ್ವರ್ಗಲೋಕದಿಂದ ತಂದಿದ್ದಾರೆ. ಆದರೂ ನಿಮ್ಗೆ ಅಪ್ಪನೆ ಮಾಡಲು ಅವರಿಗೆ ಸಾಧ್ಯವಿಲ್ಲ ಅಂತೇಳಿ ನೀವು ಭಾವಿಸ್ತಾ ಇದ್ದೀರಿ. ದೇವೋತ್ತಮ ಪರಮಪುರುಷ ಕೃಷ್ಣ ಅವನು ಮಹೋನ್ನತವಾದ ರಾಜ, ಸಿಂಹಾಸನದ ಮೇಲೆ ಕುಳಿತು ಎಲ್ಲರಿಗೂ ಅಪ್ಪನೆ ಮಾಡಬಲ್ಲ ಅಂತ ಹೇಳಿ ನಿಮ್ಗೆ ಅನಿಸುವುದಿಲ್ಲವಾ ಅಂತ ಕೇಳ್ತಾನೆ. ಸರಿ, ನೀವು ಹಾಗೆ ಯೋಚಿಸಿದ್ರೆ ಶಾಸ್ತಿಗೆ ನೀವು ಅರ್ಹರಾಗಿದ್ದೀರಾ. ಯದ್ವಂಶದವರು ಚಾಮರ, ಶ್ವೇತಛತ್ರ, ಸಿಂಹಾಸನ ಮತ್ತಿತರ ರಾಜ್ಯ ಯೋಗ್ಯ ಸಂಕೇತಗಳನ್ನು ಉಪಯೋಗಿಸದೆ ಇರುವುದೇ ಬುದ್ಧಿವಂತಿಕೆ ಎಂದು ನೀವು ಭಾವಿಸಿದ್ದೀರಾ. ಅಂದ್ರೆ ಇಡೀ ಬ್ರಹ್ಮಾಂಡದ ಪ್ರಭುವಾಗಿ ಸಿರಿದೇವಿಯ ಪತಿಯಾಗಿ ಕೃಷ್ಣನು ಈ ರಾಜಯೋಗ ಸಂಕೇತಗಳನ್ನು ಬಳಸಬಾರದೆಂದು ಅರ್ಥವಯ ನಿಮ್ಮದು. ಇಲ್ಲಿ ಮಹಾನ್ ದೇವತೆಗಳು ಕೃಷ್ಣನ ಚರಣ ಕಮಲಗಳ ಧೂಳನ್ನು ಪೂಜಿಸ್ತಾರೆ. ಗಂಗಾ ನದಿಯ ನೀರು ಇಡೀ ಪ್ರಪಂಚದಲ್ಲಿ ಹರಿಯುತ್ತದೆ. ಅದು ಅವನ ಚರಣ ಕಮಲಗಳಿಂದ ಉದ್ಭವಿಸುವುದರಿಂದ ಅದರ ತೀರಗಳು ದೊಡ್ಡ ಯಾತ್ರಾ ಸ್ಥಳವೇ ಆಗಿದೆ. ಎಲ್ಲ ಲೋಕಗಳ ಪ್ರಮುಖ ದೇವತೆಗಳು ಕೂಡ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಈ ಕೃಷ್ಣನ ಚರಣ ಕಮಲಗಳ ಧೂಳನ್ನು ತಮ್ಮ ಕಿರೀಟಗಳ ಮೇಲೆ ಧರಿಸುವುದೇ ಒಂದು ಭಾಗ್ಯ ಅಂತೇಳಿ ಭಾವಿಸಿದ್ದಾರೆ. ಬ್ರಹ್ಮ, ಶಿವ, ಅಷ್ಟೇಕೆ ಯಾಕೆ ಸಿರಿದೇವತೆ ಮತ್ತು ಅವನ ಆಧ್ಯಾತ್ಮಿಕ ವ್ಯಕ್ತಿತ್ವದ ಸಂಪೂರ್ಣ ಭಾಗಗಳು ಅಷ್ಟೇ. ಆದ್ರೂ ಅವನು ರಾಜಯೋಗ್ಯ ಸಂಕೇತಗಳನ್ನು ಬಳಸಲು ಮತ್ತು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಯೋಗ್ಯನಲ್ಲ ಅಂತ ಹೇಳಿ ನೀವು ಹೇಗೆ ಭಾವಿಸ್ತೀರಿ? ನೀವು ಆ ರೀತಿ ಭಾವಿಸಿದಿರಲ್ಲ. ಯದುವಂಶದ ಸದಸ್ಯರಾದ ನಾವು ಪಾದರಕ್ಷೆಗಳಂತೆ, ಕಿರೀಟಗಳಂತೆ ಅವನದ್ದು ಎಂದು ಮೂರ್ಖರು ಭಾವಿಸುವುದು ಎಷ್ಟು ವಿಷಾದದ ಸಂಗತಿ. ತಮ್ಮ ಪ್ರಾಪಂಚಿಕ ಸ್ವತ್ತುಗಳು ಅದು ಶ್ರೀಮಂತಿಕೆಯಿಂದ ಕುರುವಂಶದ ಪ್ರಮುಖರೆಲ್ಲ ಹುಚ್ಚರಾಗಿ ಬಿಟ್ಟಿದ್ದಾರೆ. ಇದು ಸ್ಪಷ್ಟ. ಅವರು ಆಡಿದ ಒಂದೊಂದು ಮಾತು ಹುಚ್ಚು ಸಲಹೆಗಳಿಂದ ತುಂಬಿದೆ. ಈಗಲೇ ನಾನು ಅವರನ್ನು ತರಾಟೆಗೆ ತೆಗೆದುಕೊಂಡು ಅವರಿಗೆ ಬುದ್ಧಿ ಬರುವಂತೆ ಮಾಡ್ಬೇಕು. ಅವರ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳದಿರುವುದು ಅದು ಸರಿಯಲ್ಲ. ಕುರುವಂಶದ ಗುರುತೇ ಉಳಿಯದಂತೆ ನಾನು ಹಿಂದೆಯೇ ಹೋಗ್ತೇನೆ, ಕೂಡ್ಲೇ ಮುಗಿಸಿ ಅವರನ್ನು ಬಿಡ್ತೇನೆ. ಹೀಗೆ ಮಾತನಾಡುವಾಗ ಬಲರಾಮನು ಎಷ್ಟು ಭಯಂಕರವಾಗಿ ಕಂಡನೆಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡುವ ಅಂತವನಾಗಿ ಕಾಣ್ತಾನೆ. ದೃಢವಾಗಿ ಎದ್ದು ನಿಲ್ತಾನೆ. ತನ್ನ ಆಲಾಯುಧವನ್ನು ಕೈಗೆ ತೆಗೆದುಕೊಂಡು ಅವನಿಂದ ನೆಲವನ್ನು ಕುಟ್ಲಿಕ್ಕೆ ಪ್ರಾರಂಭಿಸ್ತಾನೆ. ಇದರಿಂದ ಇಡೀ ಹಸ್ತಿನಪುರ ಭೂಮಿಯಿಂದ ಬೇರೆ ಆಯಿತು. ಬಲರಾಮನು ನಗರವನ್ನು ಹರಿಯುತ್ತಿದ್ದ ಗಂಗೆಯ ನೀರಿನ ಕಡೆಗೆ ಎಳೆಯಲು ಪ್ರಾರಂಭಿಸಿದನು. ಇದರಿಂದ ಭೂಕಂಪನವಾದಂತೆ ಹಸ್ತಿನಪುರವೆಲ್ಲ ಕಂಪನಗಳಾದವು. ಇಡೀ ನಗರವು ನಾಶವಾಗುವಂತೆ ಕಾಣಿಸಿದೆ. ಕುರುವಂಶದವರು ತಮ್ಮ ನಗರವು ಗಂಗಾ ನದಿಯ ನೀರಿನಲ್ಲಿ ಬೀಳುವುದರಲ್ಲಿ ಇತ್ತು ಎಂದು ಕಂಡಾಗ ಪುರಜನರೆಲ್ಲ ಆತಂಕದಿಂದ ಗಟ್ಟಿಯಾಗಿ ಕೂಗಿಕೊಳ್ತಿದ್ರು. ಆಗ ಅವರಿಗೆ ಬುದ್ಧಿ ಬಂದಿತ್ತು, ಏನಾಗ್ತದೆ ಅವರಿಗೆ ಈಗ ಅರ್ಥ ಆಯ್ತು. ಒಂದು ಕ್ಷಣವೂ ತಡ ಮಾಡದೆ ಅವರು ತಮ್ಮ ಮಗಳು ಲಕ್ಷ್ಮಣೆಯನ್ನು ಕರೆತರ್ತಾರೆ. ಬಲಾತ್ಕಾರದಿಂದ ಕರೆದೊಯ್ಯಲು ಪ್ರಯತ್ನಿಸಿದ ಸಾಮನನ್ನು ಕೂಡ ಕರೆತಂದು ಅವರ ಮುಂದೆ ನಿಲ್ಲಿಸಿ, ಅವನ ಮುಂದೆ ಸಾಮನನ್ನು ನಿಲ್ಲಿಸಿ ಹಿಂದೆ ಲಕ್ಷ್ಮಣೆಯನ್ನು ನಿಲ್ಲಿಸಿ ಕರೆದುಕೊಂಡು ಹೊರಟರು. ಕುರುವಂಶದವರೆಲ್ಲ ದೇವೋತ್ತಮ ಪರಮಪುರುಷನಲ್ಲಿ ಕ್ಷಮೆಯನ್ನು ಬೇಡುವುದಕ್ಕಾಗಿ ಕೈ ಜೋಡಿಸಿ ಬಲರಾಮನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ. ಈಗ ಅವರು ಬುದ್ಧಿಯನ್ನು ಉಪಯೋಗಿಸಿದ್ರು. ಪ್ರಭು ಬಲರಾಮ, ನೀನು ಎಲ್ಲಾ ಸಂತೋಷಗಳ ಆಗರ, ಇಡೀ ಬ್ರಹ್ಮಾಂಡವನ್ನು ನೀನು ಪಾಲಿಸ್ತೀಯ. ಅದಕ್ಕೆ ಆಧಾರ ನೀನೆ. ದುರದೃಷ್ಟದಿಂದ ನಿನ್ನ ಊಹಾತೀತ ಸಾಮರ್ಥ್ಯಗಳು ನಮ್ಮಲ್ಲಿ ಯಾರಿಗೂ ಕೂಡ ತಿಳಿದಿಲ್ಲ.
ಪ್ರಿಯ ಪ್ರಭುವೇ, ನಾವೆಲ್ಲ ಬಹು ಮೂರ್ಖರು ಅಂತೇಳಿ ನೀನು ಪರಿಗಣಿಸು. ನಮ್ಮ ಬುದ್ಧಿಶಕ್ತಿ ಕೂಡ ಗೊಂದಲಕ್ಕೆ ಈಡಾಗಿತ್ತು. ಸರಿಯಾದ ಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಆದ್ದರಿಂದ ನಿನ್ನ ಕ್ಷಮೆಯನ್ನು ನಾವು ಬೇಡಲು ಇಲ್ಲಿಗೆ ಬಂದಿದ್ದೇವೆ. ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸು. ನೀನೇ ಇಡೀ ಬ್ರಹ್ಮಾಂಡದ ಮೂಲ ಸೃಷ್ಟಿಕರ್ತ, ಪಾಲಕ, ವಿನಾಶಕ. ಆದ್ರೂ ನಿನ್ನ ಸ್ಥಾನವು ಯಾವಾಗ್ಲೂ ಅಲೌಕಿಕ. ಸರ್ವಶಕ್ತ ಪ್ರಭು, ಶ್ರೇಷ್ಠ ಪ್ರಾಜ್ಞರು ನಿನ್ನ ವಿಷಯವಾಗಿ ಮಾತನಾಡ್ತಾರೆ. ನೀನೇ ಮೂಲ ಸೂತ್ರಧಾರ. ಜಗತ್ತಿನಲ್ಲಿ ಇರುವುದೆಲ್ಲ ನಿನ್ನ ಆಟಿಕೆಗಳಂತೆ. ಮಿತಿಗಳಿಲ್ಲದ ಪ್ರಭು ಕೂಡ. ಪ್ರತಿಯೊಂದು ವಸ್ತುವು ಕೂಡ ನಿನ್ನ ಹತೋಟಿಯಲ್ಲಿ ಇದೆ. ಅದೆಲ್ಲ ನಿನಗೆ ಮಗುವಿನ ಆಟದಂತೆ. ಲೋಕಗಳನ್ನೆಲ್ಲ ನಿನ್ನ ಶಿರದಲ್ಲಿ ನೀನು ಧರಿಸಿದೀಯಾ. ಪ್ರಳಯ ಕಾಲವು ಬಂದಾಗ ಇಡೀ ಬ್ರಹ್ಮಾಂಡವನ್ನು ನಿನ್ನಲ್ಲಿ ಅಡಗಿಸಿಕೊಳ್ಳುತ್ತೀಯ. ಆ ಕಾಲದಲ್ಲಿ ಮಹಾವಿಷ್ಣುವಾಗಿ ಕಾರಣ ಸಮುದ್ರದ ಮೇಲೆ ಮಲಗಿರುವ ನಿನ್ನನ್ನು ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಪ್ರಿಯ ಪ್ರಭುವೇ, ಬ್ರಹ್ಮಾಂಡದ ಪಾಲನೆಗಾಗಿ ನಿನ್ನ ಅಲೌಕಿಕ ದೇಹದಲ್ಲಿ ಈ ಭೂಮಿಯ ಮೇಲೆ ನೀನು ಆವಿರ್ಭವಿಸಿದೀಯಾ. ನೀನು ಎಲ್ಲಾ ಕೋಪ, ಅಸೂಯೆ, ಹಗೆತನವನ್ನು ಮೀರಿದವ. ನೀನು ಏನನ್ನು ಮಾಡಿದ್ರು, ಶಿಕ್ಷೆಯ ರೂಪದಲ್ಲಿ ಮಾಡಿದ್ರು, ಅದು ಇಡೀ ಭೌತಿಕ ಅಸ್ತಿತ್ವಕ್ಕೆ ಮಂಗಳಕರ ಆಗುವಂಥದ್ದು. ನೀನು ಅವಿನಾಶಿ, ದೇವೋತ್ತಮ ಪರಮ ಪುರುಷ, ಎಲ್ಲ ಶ್ರೀಮಂತಿಕೆಗಳ ಸಾಮರ್ಥ್ಯಗಳ ಆಗರ. ಆದುದರಿಂದ ನಿನಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶ್ವಗಳ ಸೃಷ್ಟಿಕರ್ತನೆ, ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಮತ್ತೆ ನಿನಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾರೆ. ಮತ್ತೆ ಸಂಪೂರ್ಣವಾಗಿ ಅವರು ಎಲ್ಲರೂ ಕೂಡ ಶರಣಾಗ್ತಾರೆ. ನಮ್ಮ ವಿಷಯದಲ್ಲಿ ದಯ ತೋರಿ ನಮ್ಮನ್ನು ಕಾಪಾಡು ಅಂತೇಳಿ ಬಿನ್ನವಿಸ್ತಾರೆ. ಭೀಷ್ಮದೇವನಿಂದ ದುರ್ಯೋಧನ, ಅರ್ಜುನನ ವರೆಗೆ ಕುರುವಂಶದ ಪ್ರಮುಖರೆಲ್ಲ ಹೀಗೆ ತಮ್ಮ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿದ ಮೇಲೆ ದೇವೋತ್ತಮ ಪರಮಪುರುಷನಾದ ಬಲರಾಮನು ಮೃದುವಾಗ್ತಾನೆ. ನಂತರ ಅವರು ಭಯಪಡಲು ಮತ್ತು ಆತಂಕಗೊಳ್ಳಲು ಕಾರಣವಿಲ್ಲ ಎಂಬ ಭರವಸೆಯನ್ನು ಕೂಡ ಕೊಡ್ತಾನೆ. ಮದುವೆಗೆ ಮುನ್ನ ವಧುವರರ ತಂಡಗಳ ನಡುವೆ ಯಾವುದಾದ್ರೂ ಒಂದು ಬಗೆಯ ಕದನವನ್ನು ಏರ್ಪಡಿಸುವುದು ಬಹುಮಟ್ಟಿಗೆ ಕ್ಷತ್ರಿಯ ರಾಜರ ಅದೊಂದು ಪದ್ಧತಿ. ಸಾಮನು ಲಕ್ಷ್ಮಣೆಯನ್ನು ಬಲಾತ್ಕಾರದಿಂದ ಕರೆದುಕೊಂಡು ಹೋದಾಗ ಕುರುವಂಶದ ಹಿರಿಯರಿಗೆ ಅವಳಿಗೆ ಸರಿಯಾದವರ ಅಂತೇಳಿ ಸಂತೋಷ ಕೂಡ ಆಗಿತ್ತು. ಅವನ ಶಕ್ತಿಯನ್ನು ಪರೀಕ್ಷಿಸಲು ಅವನೊಡನೆ ಯುದ್ಧ ಮಾಡ್ತಾರೆ. ಯುದ್ಧದ ನಿಯಮಗಳನ್ನು ಮುರಿತಾರೆ, ಮತ್ತೆ ಅವನನ್ನು ಬಂಧಿಸ್ತಾರೆ. ಕೌರವರ ಬಂಧನದಿಂದ ಸಾಮನನ್ನು ಬಿಡಿಸಬೇಕೆಂದು ಯದುವಂಶದವರು ತೀರ್ಮಾನಿಸಿದಾಗ ಈ ವಿಷಯವನ್ನು ಪರಿಹರಿಸಲೆಂದೇ ಸ್ವತಃ ಬಲರಾಮ ಬರ್ತಾನೆ. ಶಕ್ತಿಶಾಲಿ ಕ್ಷತ್ರಿಯನಾಗಿ ಶಾಮನನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಅಪ್ಪಣೆ ಮಾಡ್ತಾನೆ. ಈ ಅಪ್ಪಣೆಯಿಂದ ಕೌರವರಿಗೆ ಹೊರತೋರಿಕೆಗೆ ಅಪಮಾನ ಆಗ್ತದೆ. ಆದುದರಿಂದ ಅವರು ಬಲರಾಮನ ಶಕ್ತಿಗೆ ಸವಾಲು ಹಾಕ್ತಾರೆ. ಊಹಾತೀತ ಶಕ್ತಿಯನ್ನು ನೋಡಬೇಕೆಂದು ಮಾತ್ರ ಅವರು ಬಯಸ್ತಾರೆ. ಸಂತೋಷದಿಂದ ಅವರು ತಮ್ಮ ಮಗಳನ್ನು ಶಾಮನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ತನ್ನ ಮಗಳಲ್ಲಿ ತುಂಬಾ ಪ್ರೀತಿ ಇದ್ದ ದುರ್ಯೋಧನನು ಅವಳ ಮದುವೆಯನ್ನು ಬಹು ವೈಭವದಿಂದ ನಡೆಸ್ತಾನೆ. ವರದಕ್ಷಿಣೆಯಾಗಿ ಮೊದಲನೇದಾಗಿ ಅವರು 1200 ಆನೆಗಳನ್ನು ದಾನವಾಗಿ ಕೊಡ್ತಾರೆ. ಅವುಗಳಲ್ಲಿ ಪ್ರತಿಯೊಂದಕ್ಕೂ ಕೊನೆಯ ಪಕ್ಷ 60 ವರ್ಷ ವಯಸ್ಸಾಗಿದ್ದಾರೆ. 10,000 ಸೊಗಸಾದ ಕುದುರೆಗಳು, ಸೂರ್ಯಪ್ರಕಾಶದಂತೆ ಹೊಳೆಯುತ್ತಿದ್ದ 6,000 ರಥಗಳು, ಹಾಗೆ ಚಿನ್ನದ ಆಭರಣ, ಅಲಂಕೃತರಾದ 1000 ಸೇವಕಿಯರನ್ನೆಲ್ಲ ಕೊಡ್ತಾರೆ. ಯದುವಂಶದ ಅತ್ಯಂತ ಪ್ರಮುಖ ಸದಸ್ಯನಾದ ಬಲರಾಮನು ವರನಾದ ಸಾಂಬನ ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಸಂತೋಷದಿಂದ ಉಡುಗೊರೆಗಳನ್ನೆಲ್ಲ ಸ್ವೀಕರಿಸ್ತಾನೆ. ಕುರುವಂಶದವರ ವೈಭವದ ಸ್ವಾಗತದಿಂದ ಬಲರಾಮನಿಗೆ ತುಂಬಾ ಸಮಾಧಾನ ಆಗ್ತದೆ. ನವದಂಪತಿಗಳೊಡನೆ ಅವನು ರಾಜಧಾನಿಗೆ ದ್ವಾರಕೆಗೆ ಹೊರಡ್ತಾರೆ. ಬಲರಾಮನ ವಿಜಯದ ಆನಂದದಿಂದ ದ್ವಾರಕೆಯನ್ನು ತಲುಪ್ತಾನೆ ಬಲರಾಮ. ಅಲ್ಲಿ ಅವನ ಭಕ್ತರು, ಸೇವಕರು ಆದ ಪುರಜನರು ಎಲ್ಲ ಭೇಟಿ ಮಾಡ್ತಾರೆ. ಎಲ್ಲರೂ ಸಭೆ ಸೇರಿದಾಗ ಬಲರಾಮ ಈ ವಿವಾಹದ ಇಡೀ ಕಥೆಯನ್ನು ಹೇಳ್ತಾನೆ. ಬಲರಾಮನು ಹೇಗೆ ಹಸ್ತಿನಪುರವನ್ನು ನಡುಗಿಸಿದನು ಎನ್ನುವುದನ್ನು ಕೇಳಿ ಅಲ್ಲಿಯ ಜನರಿಗೆ ಎಲ್ಲ ಆಶ್ಚರ್ಯ ಆಗ್ತದೆ. ಹಸ್ತಿನಪುರದಿಂದ ಬಿದ್ದ ಆ ಸ್ಥಳಕ್ಕೆ ಈಗ ಹೊಸದೇಹಳಿ ಅಂತ ಹೇಳ್ತಾರೆ. ಅಲ್ಲಿ ಊರಿನಲ್ಲಿ ಹರಿಯುವಂತಹ ನದಿಗೆ ಆಗ ಗಂಗೆ ಅಂತ ಹೆಸರಿದ್ರು, ಈಗ ಯಮುನೆ ಅಂತ ಹೇಳಿ ಕರೀತಾರೆ ಅಂತೇಳಿ ಇಲ್ಲಿ ಸುಖಮುನಿಗಳೇ ಅದನ್ನು ದೃಢಪಡಿಸಿದ್ದಾರೆ. ಜೀವ ಗೋಸ್ವಾಮಿಗಳಂತಹ ಅಧಿಕಾರಯುತವಾಗಿ ಮಾತನಾಡಬಲ್ಲವರು ಗಂಗೆ ಮತ್ತು ಯಮುನೆಯವರು ಬೇರೆ ಬೇರೆ ಪಾತ್ರೆಗಳಲ್ಲಿ ಹರಿಯುವ ಒಂದೇ ನದಿ ಅಂತೇಳಿ ದೃಢಪಡಿಸಿದ್ದಾರೆ. ಹಸ್ತಿನಾಪುರದಿಂದ
ವೃಂದಾವನಕ್ಕೆ ಹರಿಯುವ ಗಂಗೆಯ ಭಾಗವನ್ನು ಯಮುನಾ ನದಿ ಅಂತೇಳಿ ಕರೀತಾರೆ. ಏಕೆಂದ್ರೆ ಶ್ರೀಕೃಷ್ಣ ಅಲ್ಲಿ ದಿವ್ಯ ಲೀಲೆಗಳನ್ನು ಮಾಡಿದಂತಹ ಪವಿತ್ರ ಸ್ಥಳ ಅದು ಆಗಿದೆ. ಮಳೆಗಾಲದಲ್ಲಿ ಕೂಡ ಯಮುನೆಯ ಕಡೆಗೆ ಇಳಿಜಾರದ ಹಸ್ತಿನಾಪುರಕ್ಕೆ ಪ್ರವಾಹವು ಬರುತ್ತದೆ. ಬಲರಾಮನು ನಗರವನ್ನು ಗಂಗೆಯಲ್ಲಿ ಎಸೆಯುವನೆಂದು ಬೆದರಿಸಿದ್ದನ್ನು ಇದು ನೆನಪಿಗೆ ತರ್ತದೆ. ಇಲ್ಲಿಗೆ ಸಾಮನ ವಿವಾಹ ಎಂಬ 67ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. 68 ಕೃಷ್ಣನ ವಿವಿಧ ಅರಮನೆಗಳಿಗೆ ಮಹರ್ಷಿ ನಾರದರ ಭೇಟಿ. ಓಮಾಸುರನೆಂದು ಹೆಸರಿದ್ದ ನರಕಾಸುರನನ್ನು ಕೊಂದ ನಂತರ ಕೃಷ್ಣನು 16,000 ಮಂದಿ ಹೆಂಡತಿಯರನ್ನು ಮದುವೆಯಾದ ಎಂದು ನಾರದ ಮಹರ್ಷಿಗಳು ಕೇಳಿದರು. ಕೃಷ್ಣನು 16,000 ರೂಪಗಳಲ್ಲಿ ವಿಸ್ತರಣೆ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಮದುವೆಯಾದನೆಂದು ಕೇಳಿ ನಾರದರಿಗೆ ಅತ್ಯಾಶ್ಚರ್ಯವಾಯಿತು. ಇಷ್ಟು ಮಂದಿ ಪತ್ನಿಯರೊಂದಿಗೆ ಕೃಷ್ಣನು ಗೃಹ ಕೃತ್ಯವನ್ನು ಹೇಗೆ ನಿರ್ವಹಿಸುತ್ತಿದ್ದ ಎಂಬ ಕುತೂಹಲದಿಂದ ಈ ಲೀಲೆಗಳನ್ನು ನೋಡಲು ನಾರದರು ಬಯಸಿದರು ಮತ್ತು ಕೃಷ್ಣನ ವಿವಿಧ ಮನೆಗಳಿಗೆ ಹೊರಟರು. ನಾರದರು ದ್ವಾರಕೆಯನ್ನು ತಲುಪಿದಾಗ ತೋಟಗಳು, ಉದ್ಯಾನವನಗಳು ಹಲವು ಬಣ್ಣಗಳ ಹೂಗಳಿಂದ ಮತ್ತು ಬಗೆ ಬಗೆಯ ಹಣ್ಣುಗಳಿಂದಾಗಿ ಕೆಳಗೆ ಬಾಗುತ್ತಿದ್ದ ಹಣ್ಣಿನ ತೋಟದಿಂದ ತುಂಬಿದ್ದವು ಎನ್ನುವುದನ್ನು ಕಂಡರು. ಸುಂದರವಾದ ಪಕ್ಷಿಗಳು ಚಿಲಿಪಿಲಿ ಗುಟ್ಟುತ್ತಿದ್ದವು. ನವಿಲುಗಳು ಆನಂದದಾಯಕವಾಗಿ ಕೇಕೆ ಹಾಕುತ್ತಿದ್ದವು. ನೀಲಿ ಮತ್ತು ಕೆಂಪು ಬಣ್ಣಗಳ ತಾವರೆಗಳಿಂದ ಕೆರೆಗಳು ತುಂಬಿ ಹೋಗಿದ್ದವು. ಕೆಲವೆಡೆಯಲ್ಲಿ ಬಗೆ ಬಗೆಯ ಲಿಲಿ ಹೂಗಳಿದ್ದವು. ಕೆರೆಗಳಿಂದ ತುಂಬಿದ ಸುಂದರವಾದ ಹಂಸಗಳು ಮತ್ತು ಕೊಕ್ಕರೆಗಳ ಶಬ್ದವು ಎಲ್ಲ ಕಡೆ ಪ್ರತಿಧ್ವನಿತವಾಗುತ್ತಿತ್ತು. ಆ ಊರಿನಲ್ಲಿ ಸೊಗಸಾದ ಅಮೃತಶಿಲೆಯಿಂದ ಕಟ್ಟಿದ ಮತ್ತು ಬೆಳ್ಳಿಯಿಂದ ಮಾಡಿದ ಬಾಗಿಲುಗಳಿದ್ದ 9 ಲಕ್ಷ ಭವ್ಯ ಅರಮನೆಗಳಿದ್ದವು. ಮನೆಗಳ ಮತ್ತು ಮರಮನೆಗಳ ಕಂಬಗಳನ್ನು ಪುರುಷಮಣಿಗಳು, ನೀಲಗಳು ಮತ್ತು ಪಚ್ಚೆಗಳಿಂದ ಅಲಂಕರಿಸಿದ್ದರು. ನೆಲೆಗಳು ಸುಂದರವಾಗಿ ತಳತಳನೆ ಹೊಳೆಯುತ್ತಿದ್ದವು. ರಾಜಮಾರ್ಗಗಳು, ಓಣಿಗಳು, ಬೀದಿಗಳು, ರಸ್ತೆಗಳು, ಸಂಧಿಸುವ ಸ್ಥಳಗಳು ಮತ್ತು ಮಾರುಕಟ್ಟೆಗಳನ್ನು ಸುಂದರವಾಗಿ ಅಲಂಕಾರ ಮಾಡಿದ್ದರು. ಇಡೀ ನಗರವು ವಾಸದ ಮನೆಗಳು, ಸಭಾಗೃಹಗಳು, ದೇವಾಲಯಗಳು ಇವುಗಳಿಂದ ತುಂಬಿ ಹೋಗಿತ್ತು. ಅವೆಲ್ಲ ಸುಂದರ ವಾಸ್ತುಶಿಲ್ಪದ ಕಟ್ಟಡಗಳು. ಇವೆಲ್ಲವುಗಳಿಂದ ದ್ವಾರಕೆಯು ಪ್ರಕಾಶಮಾನ ನಗರವಾಗಿತ್ತು. ಸಾಲು ಮರಗಳ ವಿಶಾಲವಾದ ರಸ್ತೆಗಳು ಸಂಧಿಸುವ ಸ್ಥಳಗಳು, ಓಣಿಗಳು, ಬೀದಿಗಳು ಮತ್ತು ಮನೆಗಳ ಹೊಸ್ತಿಲುಗಳು ಬಹು ಸ್ವಚ್ಛವಾಗಿದ್ದವು. ಪ್ರತಿ ಹಾದಿಯ 2 ಮಾರ್ಗಗಳಲ್ಲಿಯೂ ಸಣ್ಣ ಗಿಡಗಳಿದ್ದವು. ಅಲ್ಲಲ್ಲಿ ಪಥಿಕನಿಗೆ ಬಿಸಿಲಿನ ತೊಂದರೆಯಾಗದಂತೆ ನೆರಳು ಕೊಡುವ ದೊಡ್ಡ ಮರಗಳಿದ್ದವು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಬಹು ಸುಂದರವಾದ ದ್ವಾರಕಾ ನಗರದಲ್ಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಬಹುಸಂಖ್ಯೆಯ ಮನೆಗಳಿದ್ದವು. ಜಗತ್ತಿನ ಶ್ರೇಷ್ಠ ರಾಜರುಗಳು, ರಾಜಕುಮಾರರು ಅವನನ್ನು ಪೂಜಿಸುವುದಕ್ಕಾಗಿಯೇ ಈ ಅರಮನೆಗಳಿಗೆ ಬರುತ್ತಿದ್ದರು. ದೇವಶಿಲ್ಪಿಯಾದ ವಿಶ್ವಕರ್ಮನೆ ಇವುಗಳ ಶಿಲ್ಪ ವಿನ್ಯಾಸವನ್ನು ಸಿದ್ಧಪಡಿಸಿದ್ದನು. ಅರಮನೆಗಳ ನಿರ್ಮಾಣದಲ್ಲಿ ತನ್ನ ಎಲ್ಲಾ ಸಾಮರ್ಥ್ಯವನ್ನು, ಚಾತುರ್ಯವನ್ನು ಪ್ರದರ್ಶಿಸಿದ್ದನು. ಈ ಮನೆಗಳ ಸಂಖ್ಯೆಯು 16,000ವನ್ನು ಮೀರಿತ್ತು. ಒಂದೊಂದು ಮನೆಯಲ್ಲಿ ಕೃಷ್ಣನ ಒಬ್ಬೊಬ್ಬ ಪತ್ನಿ ಇದ್ದಳು. ನಾರದರು ಇವುಗಳಲ್ಲಿ ಒಂದು ಮನೆಯನ್ನು ಪ್ರವೇಶಿಸಿದರು. ಕಂಬಗಳನ್ನು ಹವಳದಿಂದ ಮಾಡಿತ್ತು ಮತ್ತು ಛಾವಣಿಗಳನ್ನು ಆಭರಣಗಳಿಂದ ಅಲಂಕರಿಸಿತ್ತು ಎಂದು ಕಂಡರು. ಗೋಡೆಗಳು, ಕಂಬಗಳ ನಡುವಣ ಕಮಾನುಗಳು ವಿಧವಾದ ಪಚ್ಚೆಗಳ ಅಲಂಕಾರದಿಂದ ಹೊಳೆಯುತ್ತಿದ್ದವು. ಅರಮನೆಯಲ್ಲಿ ಮುತ್ತುಗಳ ಕುಚ್ಚುಗಳಿಂದ ಅಲಂಕಾರ ಮಾಡಿದ್ದ ಮೇಲ್ಚಪ್ಪರಗಳನ್ನು ವಿಶ್ವಕರ್ಮನು ನಿರ್ಮಿಸಿದ್ದನು. ಕುರ್ಚಿಗಳನ್ನು, ಇತರ ಪೀಠೋಪಕರಣಗಳನ್ನು ದಂತದಿಂದ ಮಾಡಿ ಚಿನ್ನ ಮತ್ತು ವಜ್ರಗಳಿಂದ ಅಲಂಕರಿಸಲಾಗಿತ್ತು. ಆಭರಣಗಳಿಂದ ಕೂಡಿದ ದೀಪಗಳು ಅರಮನೆಯೊಳಗಿನ ಕತ್ತಲೆಯನ್ನು ಚದುರಿಸುತ್ತಿದ್ದವು. ಅರಮನೆಯಲ್ಲಿ ಎಷ್ಟು ಧೂಪ ಮತ್ತು ಸಾಂಬ್ರಾಣಿಗಳು ಉರಿಯುತ್ತಿದ್ದುದೆಂದರೆ ಕಿಟಕಿಗಳಿಂದ ಸುಗಂಧಮಯವಾದ ಹೊಗೆಯು ಬರುತ್ತಿತ್ತು. ಮೆಟ್ಟಿಲುಗಳ ಮೇಲಿದ್ದ ನವಿಲುಗಳು ಮೋಸ ಹೋಗಿ ಹೊಗೆಯನ್ನು ಮೋಡವೆಂದು ಭಾವಿಸಿ ಸಂತೋಷದಿಂದ ನರ್ತಿಸಲಾರಂಭಿಸಿದವು.
ಬಹುದೊಡ್ಡ ಸಂಖ್ಯೆಯಲ್ಲಿ ಸೇವಕಿಯರಿದ್ದರು. ಅವರೆಲ್ಲರೂ ಚಿನ್ನದ ಹಾರಗಳು, ಬಳೆಗಳು ಮತ್ತು ಸೊಗಸಾದ ಸೀರೆಗಳಿಂದ ಅಲಂಕೃತರಾಗಿದ್ದರು. ಬಹುದೊಡ್ಡ ಸಂಖ್ಯೆಯಲ್ಲಿ ಸೇವಕರಿದ್ದರು. ಅವರೆಲ್ಲ ಸೊಗಸಾದ ಮೇಲಂಗಿಗಳನ್ನು, ಪೇಟಗಳನ್ನು ಧರಿಸಿದ್ದರು. ಅವರ ಕಿವಿಗಳಲ್ಲಿ ಆಭರಣಗಳು. ಸೇವಕಿಯರೆಲ್ಲ ಸುಂದರರಾಗಿದ್ದರು. ಅವರೆಲ್ಲ ಬೇರೆ ಬೇರೆ ಮನೆ ಕೆಲಸಗಳಲ್ಲಿ ತೊಡಗಿದ್ದರು. ಅದೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಟೈಮ್ ಇಲ್ಲ. ಕೃಷ್ಣನ ವಿವಿಧ ಅರಮನೆಗಳಿಗೆ ಮಹರ್ಷಿ ನಾರದರ ಭೇಟಿ. 68ನೇ ಅಧ್ಯಾಯ. ಇಲ್ಲಿ ಭೌಮಾಸುರನೆಂದು ಹೆಸರಿದ್ದ ಆ ನರಕಾಸುರನನ್ನು ಕೊಂದ ನಂತರ 16,000 ಮಂದಿ ಹೆಂಡತಿಯನ್ನು ಮದುವೆಯಾದ ಹೇಳಿ ಕೃಷ್ಣ ಮದುವೆ ಆಗಿದ್ದಾನೆ ಅಂತ ನಾರದ ಮಹರ್ಷಿಗಳು ಅದನ್ನು ಕೇಳ್ತಾರೆ. ಈಗ ಕೃಷ್ಣನು 16,000 ರೂಪಗಳಲ್ಲಿ ವಿಸ್ತರಣೆ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಮದುವೆ ಆದನೆಂದು ಕೇಳಿ ನಾರದರಿಗೆ ಇದು ಅತ್ಯಾಶ್ಚರ್ಯ ಆಗ್ತದೆ. ಇಷ್ಟು ಮಂದಿ ಪತ್ನಿಯರೊಂದಿಗೆ ಕೃಷ್ಣನು ಗೃಹ ಕೃತ್ಯವನ್ನು ಹೇಗೆ ನಿರ್ವಹಿಸುತ್ತಿದ್ದಾನೆ ಎಂಬ ಕುತೂಹಲ ಅವರಿಗೆ. ಈ ಲೀಲೆಗಳಿಂದ ನೋಡಬೇಕು ಅಂತೇಳಿ ನಾರದರು ಬಯಸ್ತಾರೆ. ಕೃಷ್ಣನ ವಿವಿಧ ಮನೆಗಳಿಗೆ ಅವರು ಹೊರಡ್ತಾರೆ. ನಾರದರು ದ್ವಾರಕೆಯನ್ನು ತಲುಪಿದಾಗ ಅಲ್ಲಿ ತೋಟಗಳು, ಉದ್ಯಾನವನಗಳು, ಹಾಗೆ ಹಲವು ಬಣ್ಣಗಳ ಹೂಗಳಿಂದ, ಬಗೆ ಬಗೆಯ ಹಣ್ಣುಗಳಿಂದ, ಹಣ್ಣಿನ ತೋಟಗಳಿಂದ ಅದೆಲ್ಲ ತುಂಬಿದವು. ಅದನ್ನು ನೋಡ್ತಾರೆ. ಸುಂದರವಾದ ಪಕ್ಷಿಗಳೆಲ್ಲ ಚಿಲಿಪಿಲಿಗುಡ್ತಿತ್ತು. ನವಿಲುಗಳು ಆನಂದದಾಯಕವಾಗಿ ಕೇಕೆ ಹಾಕ್ತಿದ್ದವು. ನೀಲಿ ಮತ್ತು ಕೆಂಪು ಬಣ್ಣದ ತಾವರೆಗಳು ಕೆರೆಗಳಲ್ಲಿ ಇದ್ದವು. ಆಮೇಲೆ ಕೆಲವೆಡೆಗಳಲ್ಲಿ ಬಗೆ ಬಗೆಯ ಲಿಲ್ಲಿ ಹೂಗಳು ಅವುಗಳು ಇದ್ದವು. ಕೆರೆಗಳಲ್ಲಿ ತುಂಬಿದ ಸುಂದರವಾದ ಹಂಸಗಳು, ಕೊಕ್ಕರೆಗಳು, ಅವುಗಳ ಶಬ್ದ ಎಲ್ಲ ಪ್ರತಿಧ್ವನಿ ಆಗ್ತಿತ್ತು. ಸೊಗಸಾದ ಅಮೃತ ಸೆಲೆಯಿಂದ ಕಟ್ಟಿದ ಬೆಳ್ಳಿಯಿಂದ ಮಾಡಿದ ಬಾಗಿಲುಗಳಲ್ಲಿದ್ದ 9 ಲಕ್ಷ ಭವ್ಯವಾದ ಅರಮನೆಗಳು ಇದ್ದವು. ಮನೆಗಳ ಮತ್ತೆ ಅರಮನೆಗಳ ಕಂಬವನ್ನು ಎಲ್ಲ ಪುರುಷ ಮನೆಗಳು, ಇಂದ್ರನೀಲಗಳು, ಪಚ್ಚೆಗಳಿಂದ ಎಲ್ಲ ಅಲಂಕರಿಸಿದ್ರು. ನೆಲಗಳೆಲ್ಲ ಸುಂದರವಾಗಿ ತಲತಲ ಅಂತೇಳಿ ಹೊಳಿತಿದ್ದವು. ರಾಜಮಾರ್ಗಗಳು, ಓಣಿಗಳು, ಬೀದಿಗಳು, ರಸ್ತೆಗಳು, ಸಂಧಿಸುವ ಸ್ಥಳಗಳು, ಮಾರುಕಟ್ಟೆಗಳು ಇದೆಲ್ಲ ಸುಂದರವಾಗಿ ಅಲಂಕಾರ ಮಾಡಿದ್ರು. ಇಡೀ ನಗರವೇ ವಾಸದ ಮನೆಗಳು, ಸಭಾಗೃಹಗಳು ಹಾಗೂ ದೇವಾಲಯಗಳು ಇವುಗಳಿಂದೆಲ್ಲ ತುಂಬಿ ಹೋಗಿದ್ದವು. ಅವೆಲ್ಲ ಸುಂದರ ವಾಸ್ತುಶಿಲ್ಪದ ಕಟ್ಟಡಗಳು. ಇವೆಲ್ಲವುಗಳಿಂದ ದ್ವಾರಕೆ ಪ್ರಕಾಶಮಾನವಾಗಿದ್ದ ನಗರ ಆಗಿತ್ತು. ಸಾಲು ಮರದ ವಿಶಾಲವಾದ ರಸ್ತೆಗಳು, ರಸ್ತೆಗಳಿಗೆ ಸಂಧಿಸುವಂತಹ ಸ್ಥಳಗಳು, ಓಣಿಗಳು, ಬೀದಿಗಳು ಮತ್ತೆ ಮನೆಗಳ ಹೊಸ್ತಿಲುಗಳು ಇವುಗಳೆಲ್ಲ ಸ್ವಚ್ಛವಾಗಿತ್ತು. ಪ್ರತಿ ಆದಿಯ 2 ಮಾರ್ಗಗಳಲ್ಲಿ ಕೂಡ ಸಣ್ಣ ಗಿಡಗಳು ಇದ್ದವು. ಅಲ್ಲಲ್ಲಿ ಪಥಿಕನಿಗೆ ಬಿಸಿಲಿನಿಂದ ತೊಂದರೆ ಆಗುವಂತೆ ನೆರಳು ಕೊಡುವಂತಹ ಮರಗಳು ದೊಡ್ಡ ದೊಡ್ಡದು. ಬಹು ಸುಂದರವಾದ ದ್ವಾರಕ ನಗರದಲ್ಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಬಹು ಸಂಖ್ಯೆಯ ಮನೆಗಳಿದ್ದವು. ಜಗತ್ತಿನ ಶ್ರೇಷ್ಠ ರಾಜರುಗಳು, ರಾಜಕುಮಾರರು ಅದನ್ನು ಪೂಜಿಸುವುದಕ್ಕಾಗಿ ಈ ಅರಮನೆಗೆ ಬರ್ತಿದ್ರು. ದೇವಶಿಲ್ಪಿಯಾದ ವಿಶ್ವಕರ್ಮನೇ ಇವುಗಳ ವಿನ್ಯಾಸ ಅದನ್ನೆಲ್ಲ ಮಾಡ್ತಾರೆ, ಸಿದ್ಧಪಡಿಸಿದ್ದಾನೆ. ಈ ಅರಮನೆಗಳ ನಿರ್ಮಾಣದಲ್ಲಿ ಎಲ್ಲ ಸಾಮರ್ಥ್ಯ ಚಾತುರ್ಯವನ್ನೆಲ್ಲ ಪ್ರದರ್ಶಿಸಿದ ಭಗವಂತ. ಈ ಮನೆಗಳ ಸಂಖ್ಯೆ 16,000ವನ್ನು ಕೂಡ ಮೀರಿ ಇತ್ತು. ಒಂದೊಂದು ಮನೆಯಲ್ಲಿ ಕೃಷ್ಣನ ಒಬ್ಬೊಬ್ಬ ಪತ್ನಿಯರು ಕೂಡ ಇದ್ರು. ನಾರದರು ಇವುಗಳಲ್ಲಿ ಒಂದು ಮನೆಯನ್ನು ಈಗ ಪ್ರವೇಶಿಸ್ತಾರೆ. ಕಂಬಗಳ ಹವಳದಿಂದ ಮಾಡಿತ್ತು ಮತ್ತು ಚಾವಣಿಗಳನ್ನೆಲ್ಲ ಆಭರಣಗಳಿಂದ ಅಲಂಕರಿಸಿತ್ತು ಅಂತೇಳಿ ಕಾಣ್ತಾರೆ. ಗೋಡೆಗಳು, ಕಂಬಗಳ ನಡುವಣ ಕಮಾನುಗಳನ್ನು ವಿಧ ವಿಧವಾದ ಪಚ್ಚೆಗಳ ಅಲಂಕಾರದಿಂದ ಅದೆಲ್ಲ ಹೊಳೆಯುತ್ತಿದ್ದು. ಅರಮನೆಯಲ್ಲಿ ಮುತ್ತುಗಳು, ಅವುಗಳ ಮಾಲೆಗಳು, ಕುಚ್ಚುಗಳಿಂದ ಎಲ್ಲ ಗೊಂಡೆ ತರ ಅವುಗಳಿಂದ ಅಲಂಕಾರ ಮಾಡಿದ ಮೇಲ್ಚಪ್ಪರ ವಿಶ್ವಕರ್ಮನು ಇದನ್ನು ನಿರ್ಮಿಸಿದ. ಆ ಕುರ್ಚಿಗಳನ್ನು ಮತ್ತೆ ಪೀಠೋಪರಗಳನ್ನು ಅದು ದಂತದಿಂದ ಮಾಡಿ ಚಿನ್ನ ಮತ್ತೆ ವಜ್ರಗಳಿಂದ ಅದನ್ನು ಅಲಂಕಾರ ಮಾಡಲಾಗಿತ್ತು. ಆಭರಣಗಳಿಂದ ಕೂಡಿದ ದೀಪಗಳು, ಅರಮನೆಯೊಳಗಿನ ಕತ್ತಲೆ ಅನ್ನೋದು ತೆಗೆದುಹಾಕಿದೆ, ಚದುರಿಸಿದೆ. ಅರಮನೆಯಲ್ಲಿ ಎಷ್ಟು ಧೂಪ ಮತ್ತೆ ಸಾಂಬ್ರಾಣಿಗಳು ಉರಿಯುತ್ತದೆ ಅಂದ್ರೆ ಕಿಟಕಿಗಳಿಂದ ಸುಗಂಧಮಯವಾದ ಹೊಗೆ ಬರ್ತಿದೆ.
ಮೆಟ್ಟಿಲುಗಳ ಮೇಲಿದ್ದ ನವಿಲುಗಳು ಮೋಸ ಹೋಗಿ ಹೊಗೆಯನ್ನು ಮೋಡ ಅಂತೇಳಿ ಭಾವಿಸಿ ಸಂತೋಷದಿಂದ ನರ್ತಿಸುತ್ತದೆ. ಬಹು ದೊಡ್ಡ ಸಂಖ್ಯೆಯಲ್ಲಿ ಸೇವಕಿಯರು ಕೂಡ ಇದ್ರು. ಅವರೆಲ್ಲರೂ ಕೂಡ ಚಿನ್ನದ ಹಾರಗಳು, ಬಳೆಗಳು ಮತ್ತೆ ಸೊಗಸಾದ ಸೀರೆಗಳಿಂದ ಅಲಂಕೃತರಾಗಿದ್ರು. ಬಹು ದೊಡ್ಡ ಸಂಖ್ಯೆಯಲ್ಲಿ ಸೇವಕರು ಇದ್ರು. ಸೊಗಸಾದ ಮೇಲಂಗಿಗಳನ್ನು, ಪೇಟಗಳನ್ನೆಲ್ಲ ಧರಿಸಿದ್ರು. ಅವರ ಕಿವಿಗಳಲ್ಲಿ ಆಭರಣಗಳು. ಸೇವಕಿಯರೆಲ್ಲರೂ ಕೂಡ ಸುಂದರರಾಗಿದ್ರು. ಬೇರೆ ಬೇರೆ ಮನೆ ಕೆಲಸಗಳಲ್ಲಿ ಎಲ್ಲ ತೊಡಗಿದ್ರು. ಇನ್ನೊಂದು ಪ್ಯಾರವನ್ನು ನಾನೇ ಓದಿ ಅಲ್ಲಿ ಹೇಳ್ತೇನೆ, ಯಾಕಂದ್ರೆ ಅಲ್ಲಿ ಟೈಮ್ ಆಗ್ತದೆ. ತಾವು ಪ್ರವೇಶಿಸಿದ ಅರಮನೆಯ ಒಡತಿಯಾದ ರುಕ್ಮಿಣಿಯರೊಂದಿಗೆ ಕೃಷ್ಣನು ಕುಳಿತುದನ್ನು ನಾರದರು ಕಾಣ್ತಾರೆ. ಈಗ ಇಲ್ಲಿ ಅವರು ಪ್ರವೇಶಿಸಿದ ಅರಮನೆ, ಅದರಲ್ಲಿ ಒಡತಿಯಾದ ರುಕ್ಮಿಣಿ ಇದ್ದಾಳೆ. ಅವಳು ಕುಳಿತುದನ್ನು ಈಗ ನಾರದರು ನೋಡ್ತಾರೆ. ಚಾಮರದಿಂದ ಅವಳು ಗಾಳಿಯನ್ನು ಬೀಸುತ್ತಿದ್ಲು. ಎಲ್ಲರೂ ಒಂದೇ ವಯಸ್ಸಿನವರಾಗಿ ಸಮಾನ ಸುಂದರಿಯರು, ಯೋಗ್ಯರು ಆದ ಸಾವಿರಾರು ಮಂದಿ ಸೇವಕಿಯರಿದ್ದರೂ ಸ್ವತಃ ರುಕ್ಮಿಣಿಯೇ ಕೃಷ್ಣನಿಗೆ ಗಾಳಿ ಹಾಕುತ್ತಿದ್ದಳು. ನೋಡಿ, ಚಾಮರದಿಂದ ಅವಳು ಗಾಳಿಯನ್ನು ಕೃಷ್ಣನಿಗೆ ಬೀಸ್ತಾ ಇದ್ದಳು. ಎಲ್ಲರೂ ಇದ್ರು, ಸೇವಕಿಯರು ತುಂಬಾ ಮಂದಿ ಇದ್ರು. ಸದಾ ಎಲ್ಲರೂ ಕೂಡ ಸುಂದರಿಯರೇ, ಯೋಗ್ಯರು ಕೂಡ ಇದ್ರು. ಅಂತ ಸಾವಿರಾರು ಮಂದಿ ಸೇವಕಿ ಇದ್ರು ಕೂಡ ಕೃಷ್ಣನಿಗೆ ರುಕ್ಮಿಣಿಯೇ ಗಾಳಿ ಹಾಕ್ತಿದ್ರು. ಕೃಷ್ಣನು ನಾರದರು ಸಹ ಪೂಜಿಸುವ ದೇವೋತ್ತಮ ಪರಮ ಪುರುಷ ಆಗಿದ್ರು. ನಾರದರು ಅರಮನೆಯನ್ನು ಪ್ರವೇಶಿಸುತ್ತಲೇ ಕೃಷ್ಣನು ರುಕ್ಮಿಣಿಯ ಮಂಚದಿಂದ ಇಳಿದು ಅವರನ್ನು ಗೌರವಿಸಲಿಕ್ಕೆ ಎದ್ದು ನಿಲ್ತಾರೆ. ನೋಡಿ, ಕೃಷ್ಣನೇ ಎದ್ದು ನಿಲ್ತಾನೆ ನಾರದನನ್ನು ಸ್ವಾಗತ ಮಾಡಲಿಕ್ಕೆ. ಕೃಷ್ಣನು ಜಗದ್ಗುರು. ನಾರದ ಮುನಿಗಳಂತಹ ಪ್ರಾಜ್ಞರನ್ನು ಹೇಗೆ ಗೌರವಿಸಬೇಕು ಅಂತ ಎಲ್ಲರಿಗೂ ಹೇಳಿಕೊಡ್ಲಿಕ್ಕೆ ತನ್ನ ಕಿರೀಟವು ನೆಲಕ್ಕೆ ತಾಗುವಂತೆ ಅವನು ತಲೆಬಾಗ್ತಾನೆ. ಕೃಷ್ಣನು ತಲೆಬಾಗಿದ್ದುದು ಮಾತ್ರ ಅಲ್ಲ, ಅವನು ನಾರದರ ಪಾದಗಳನ್ನು ಮುಟ್ಟಿ ಕೈ ಮುಗಿದು ತನ್ನ ಪೀಠದಲ್ಲಿ ಕುಳಿತುಕೊಳ್ಳುವಂತೆ ಪ್ರಾರ್ಥಿಸಿದ. ನೋಡಿ, ಇಲ್ಲಿ ಕೃಷ್ಣನೇ ಎದ್ದು ಬಂತಾನೆ ಮಂಚದಿಂದ. ಆಮೇಲೆ ಅವನನ್ನು ಗೌರವಿಸ್ತಾನೆ. ಅರಮನೆಯನ್ನು ಪ್ರವೇಶಿಸುತ್ತಲೇ ರುಕ್ಮಿಣಿ ಇಲ್ಲಿ ಕೃಷ್ಣ ಜಗದ್ಗುರು ಆದ್ರೂ ಕೂಡ ನಾರದ ಮುನಿಗಳಂತಹ ಆ ಪ್ರಾಜ್ಞರನ್ನು ಹೇಗೆ ಗೌರವಿಸ್ಬೇಕು ಅಂತ ಹೇಳಿಕೊಡ್ಲಿಕ್ಕೋಸ್ಕರ ತನ್ನ ಕಿರೀಟ ನೆಲಕ್ಕೆ ತಾಗುವಂತೆ ತಲೆಬಾಗ್ತಾನೆ. ಕೃಷ್ಣನು ತಲೆಬಾಗಿದ್ದು ಮಾತ್ರವಲ್ಲ, ನಾರದರ ಪಾದಗಳನ್ನು ಮುಟ್ಟಿ ಕೈ ಮುಗಿದು ಅವನ ಕೃಷ್ಣನ ಪೀಠದಲ್ಲಿ ಕುಳಿತುಕೊಳ್ಳುವಂತೆ ಕೂಡ ಪ್ರಾರ್ಥನೆ ಮಾಡ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲಾ ಭಕ್ತರನ್ನು ಕೂಡ ಪೂಜಿಸ್ತಾರೆ. ಎಲ್ಲರೂ ಅತ್ಯಂತವಾಗಿ ಪೂಜಿಸುವ ಗುರು ಕೃಷ್ಣ. ಅವನ ಚರಣದಿಂದ ಉದ್ಭವವಾಗುವ ಗಂಗಾ ನದಿಯು 3 ಲೋಕಗಳನ್ನು ಕೂಡ ಪಾವನಗೊಳಿಸುತ್ತದೆ. ಎಲ್ಲಾ ಯೋಗ್ಯ ಬ್ರಾಹ್ಮಣರು ಕೂಡ ಅವನನ್ನು ಪೂಜಿಸ್ತಾರೆ. ಆದುದರಿಂದ ಅವನಿಗೆ ಬ್ರಾಹ್ಮಣ್ಯ ದೇವ ಅಂತ ಹೇಳಿ ಹೆಸರು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಜಗದ್ಗುರು ಕೃಷ್ಣ ಶ್ರೀ ಮಾತಾಜಿ. ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಕಿ ಜೈ.